जय जय श्री चैतन्य जय नित्यानंद जय अद्वैत चंद्र जय गौर भक्त वृंद चलो कुंज बिहारी जय राधा माधव जय कुंज बिहारी जय गोपी जन वल्लभ गिरिवरधारी जय गोपी जन वल्लभ जय गिरिवरधारी यशोधनन्दन रजनरञ्जन यशोधनन्दन रजनरञ्जन यमुनातीरावनचारि यमुनातीरावनचारि जय राधा माधव कुंज बिहारी हरे कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्म पदान्तिकं वन्देऽहं श्रीगुरुश्रीयुतपदकमलं श्रीगुरु वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश्च हे कृष्णा करुणा सिंधु दीनबंधु जगतपते गोपेश गोपिका कांता राधा कांता नमस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुश्च कृपा सिन्धुभ्यैव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्य देशतारिणि जय श्री कृष्ण चैतन्य प्रभु नित्यानंद श्री द्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 ಹರೇ 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 ಕೃಷ್ಣ ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಇಸ್ಕಾನ್ನಿಂದ ರಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಚೈತನ್ಯ ಚರಿತಾಮೃತ ಪುಸ್ತಕದ ರೀಡಿಂಗ್ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. हरे कृष्ण माता जी. हरे कृष्ण माताजी. हरे कृष्ण. हरे कृष्ण माता जी. हरे कृष्ण प्रणाम माता जी. हरे कृष्ण प्रभु जी. हरे कृष्ण माता जी. हरे कृष्ण माता जी. हरे कृष्ण माता जी. जय जय श्री चैतन्य आयता माता जी. हरे कृष्ण ಇಲ್ಲ ಮಾತಾಜಿ. ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ जय जय श्री चैतन्य जय नित्यानंद जय द्वैत चंद्र जय गौर भक्त वृंद जय चंद्र जय जय श्री चैतन्य जय नित्यानंद जय जय श्री चैतन्य जय नित्यानंद
ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ನಿನ್ನೆ ನಾವು ಅದ್ವೈತ ಆಚಾರ್ಯರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ವಿ. ಅದ್ವೈತ ಆಚಾರ್ಯರು ಅಂದ್ರೆ ಅವರು ಸ್ವತಃ ವಾಕ್ಯ ಮಹಾವಿಷ್ಣುವೇ ಆಗಿದ್ರು. ಮಾಡ್ಕೊಳ್ಳಿ. ಅದ್ವೈತ ಆಚಾರ್ಯರು ಯಾರು ಅಂದ್ರೆ ಅವರು ಸ್ವತಃ ಮಹಾವಿಷ್ಣುವೇ ಆಗಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಈಗ ಶ್ಲೋಕ 11ರಿಂದ ಮುಂದುವರಿಸ್ತಾ, ಅಂದ್ರೆ 6ನೇ ಅಧ್ಯಾಯ, ಆದಿಲೀಲಾ ಮೊದಲನೇ ಸಂಪುಟ, 6ನೇ ಅಧ್ಯಾಯ, ಶ್ಲೋಕ 11. ಸಹಾಯಕರಿನ ತರ ಲಾಯಿಯ ಪ್ರಧಾನ ಕೋಟಿ ಬ್ರಹ್ಮಾಂಡ ಕರೀನ ಇಚ್ಛಾಯ ನಿರ್ಮಾಣ. ರಾಜು ಪ್ರಭುಜಿ, ಹರೇ ಕೃಷ್ಣ. ರಾಜು ಮಾತಾಜಿ, ಹರೇ ಪ್ರಭುಜಿ, ಕೃಷ್ಣ. ಓದ್ತೇನೆ. ಹರೇ ಕೃಷ್ಣ ಮಾತಾಜಿ. ಹೌದು. ಶ್ಲೋಕ 11. ಸಹಾಯಕರೇನ ತಾಂಗರ ಲಯ ಈಯ ಪ್ರಧಾನ ಕೋಟಿ ಬ್ರಹ್ಮಾಂಡ ಕರೇನ ಇಚ್ಛಾಯ ನಿರ್ಮಾಣ. ಸಹಾಯಕರೇನ ಅವರು ನೆರವು ನೀಡುತ್ತಾರೆ, ತಾಂಗರ ಅವನ ಪುರುಷನ, ಲ ಈಯ ಜೊತೆಗೆ, ಪ್ರಧಾನ ಐಹಿಕ ಶಕ್ತಿ, ಕೋಟಿ ಬ್ರಹ್ಮಾಂಡ ಕೋಟಿಗಟ್ಟಲೆ ಬ್ರಹ್ಮಾಂಡಗಳನ್ನು ಕರೇನ ಮಾಡುತ್ತಾರೆ, ಇಚ್ಛಾಯ ಸಂಕಲ್ಪ ಮಾತ್ರದಿಂದ ನಿರ್ಮಾಣ ಸೃಷ್ಟಿ. ಅನುವಾದ ಪ್ರಭುಪಾದ ಅವರಿಂದ ಪ್ರಭುಪಾದ ಅವರಿಗೆ ಜಯವಾಗಲಿ. ಅವರು ಶ್ರೀ ಅದ್ವೈತ ಆಚಾರ್ಯರು ಆ ಪುರುಷನ ಲೀಲೆಗಳನ್ನು ತೋರಲು ನೆರವಾಗುತ್ತಾರೆ. ಆ ಪುರುಷನ ಐಹಿಕ ಶಕ್ತಿ ಹಾಗೂ ಸಂಕಲ್ಪಗಳಿಂದ ಅವರು ಅಸಂಖ್ಯ ಬ್ರಹ್ಮಾಂಡಗಳನ್ನು ಸೃಷ್ಟಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಇಲ್ಲಿ ಅದ್ವೈತಾಚಾರ್ಯರು ಅವರು ಪುರುಷಾವತಾರಗಳಲ್ಲಿ ಇರುವಂತವ್ರು, ಅಂದ್ರೆ ಮಹಾವಿಷ್ಣು. ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಅನೇಕ ಲೀಲೆಗಳನ್ನ ಮಾಡ್ತಾ ಇದ್ದಾರೆ ಅಂತ. ಈಗ ಅಷ್ಟೊಂದು ಬ್ರಹ್ಮಾಂಡಗಳನ್ನ ಸಂಕಲ್ಪ ಮಾತ್ರದಿಂದ ಅವರ ಕಣ್ಣೋಟ ಬೀರಿ ಎಲ್ಲದರಲ್ಲೂ ಕೂಡ ಸೃಷ್ಟಿಗಳನ್ನ ಆಗುವಂತೆ ಮಾಡುವಂತವ್ರು, ಅಸಂಖ್ಯಾತ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡುವಂತ ಶಕ್ತಿ ಇರುವಂತವ್ರು ಅಂತವ್ರು ಆ ಚೈತನ್ಯ ಮಹಾಪ್ರಭುಗಳ ಜೊತೆಗೂಡಿ ಈ ಭೌತಿಕ ಜಗತ್ತಿನಲ್ಲಿ ಅದ್ವೈತ ಆಚಾರ್ಯರಾಗಿ, ಹಾಗೆ ಅವರು ಹೇಗೆ ಅವತಾರ ಮಾಡಿದ್ರು, ಅನೇಕ ಲೀಲೆಗಳನ್ನ ಮಾಡಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 12. ಜಗತ್ ಮಂಗಳ ಅದ್ವೈತ ಮಂಗಳ ಗುಣಧಾಮ ಮಂಗಳ ಚರಿತ್ರ ಸದ ಮಂಗಳ ಯಾರ ನಾಮ. ಭಾಗ್ಯಲಕ್ಷ್ಮಿ ಅಲ್ಲ, ಇವರು ಯಾರಪ್ಪ, ಪ್ರಭಾವತಿ ಮಾತಾಜಿ. ಓದ್ತೀನಿ ಮಾತಾಜಿ. ಶ್ಲೋಕ 12. ಜಗತ್ ಮಂಗಲ ಅದ್ವೈತ ಮಂಗಲ ಗುಣಧಾಮ ಮಂಗಲ ಚರಿತ್ರ ಸದ ಮಂಗಲ ಯಂದ್ರ ನಾಮ. ಜಗತ್ ಮಂಗಲ, ಪ್ರಪಂಚಕ್ಕೆ ಸರ್ವ ಮಂಗಳಕರವಾದದ್ದು. ಅದ್ವೈತಾಚಾರ್ಯರು ಮಂಗಲ, ಗುಣಧಾಮ ಎಲ್ಲ ಶುಭಕರ ಗುಣಗಳ ನಿಧಿ. ಮಂಗಲ ಚರಿತ್ರ, ಎಲ್ಲವೂ ಮಂಗಳಕರ ಲಕ್ಷಣಗಳೇ. ಸದಾ ಯಾವಾಗಲೂ ಮಂಗಲ ಯಾಂದ್ರ ನಾಮ, ಯಾರ ಹೆಸರು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಶ್ರೀ ಅದ್ವೈತ ಆಚಾರ್ಯರು ಸರ್ವ ಮಂಗಳಕರ ಲಕ್ಷಣಗಳ ಕೋಶವೇ ಆಗಿದ್ದು, ಜಗತ್ತಿಗೆ ಎಲ್ಲ ರೀತಿಯಲ್ಲಿಯೂ ಶುಭಕಾರಕರು. ಅವರ ವಿಶಿಷ್ಟ ಗುಣಗಳು, ಚಟುವಟಿಕೆಗಳು ಹಾಗೂ ಅವರ ನಾಮಧೇಯ ಎಲ್ಲವೂ ಮಂಗಳಕರವಾದುವೇ ಹೌದು. ಭಾವಾರ್ಥ: ಮಹಾವಿಷ್ಣುವಿನ ಅವತಾರವಾದ ಶ್ರೀ ಅದ್ವೈತ ಪ್ರಭುಗಳು ಬೋಧಕರು ಅಥವಾ ಆಚಾರ್ಯರು. ಅವರ ಎಲ್ಲ ಚಟುವಟಿಕೆಗಳು ಹಾಗೂ ವಿಷ್ಣುವಿನ ಇತರ ಎಲ್ಲ ಕಾರ್ಯಗಳು ಮಂಗಳಕರವಾದವುಗಳೇ ಸರಿ. ವಿಷ್ಣುವಿನ ಲೀಲೆಗಳ ಸರ್ವ ಮಂಗಳಕಾರತ್ವವನ್ನು ನೋಡಬಲ್ಲ ವ್ಯಕ್ತಿಯು ಏಕಕಾಲಕ್ಕೆ ತಾನೂ ಶುಭಕರನೇ ಆಗುತ್ತಾನೆ. ವಿಷ್ಣುವು ಮಂಗಳಕಾರಕತ್ವದ ಉಗಮ ಸ್ಥಾನ. ಆದ್ದರಿಂದ ಅವನ ಭಕ್ತಿ ಸೇವೆಗೆ ಆಕರ್ಷಿತನಾಗುವ ಯಾರೇ ಆಗಲಿ ಮನುಜ ಕುಲಕ್ಕೆ
ಅಮೋಘ ಸೇವೆ ಸಲ್ಲಿಸಿದಂತೆಯೇ ಪರಿಶುದ್ಧ ಭಕ್ತಿ ಸೇವೆಯು ಜೀವಿಗಳ ನಿರಂತರ ಕಾರ್ಯ ಎಂಬುದನ್ನು, ಅದು ಬದ್ಧ ಜೀವನದಿಂದ ಜೀವಿಗೆ ದೊರೆಯುವ ವಾಸ್ತವ ಮೋಕ್ಷ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನಿರಾಕರಿಸುವ ಪರಿತ್ಯಕ್ತ ಜನರು ಭೌತಿಕ ಜಗತ್ತಿನಲ್ಲಿದ್ದಾರೆ. ಜಗತ್ತಿನಿಂದ ತಿರಸ್ಕೃತರಾದ ಈ ಜನ ತಮ್ಮ ಜ್ಞಾನ ದಾರಿದ್ರ್ಯದಿಂದಾಗಿ ಯಾವ ಭಕ್ತಿ ಸೇವೆಯನ್ನು ಮಾಡದೆ ಹೋಗುತ್ತಾರೆ. ಅದ್ವೈತ ಪ್ರಭುಗಳ ಬೋಧನೆಗಳಲ್ಲಿ ಕಾಮ್ಯ ಕರ್ಮಗಳ ಅಥವಾ ನಿರಾಕಾರ ಮೋಕ್ಷದ ಪ್ರಶ್ನೆಯೇ ಬರುವುದಿಲ್ಲ. ಇರುತ್ತಾ ಐಹಿಕ ಶಕ್ತಿಯ ಪ್ರಭಾವದಿಂದ ದಿಗ್ಭ್ರಮೆಗೊಂಡು ಅದ್ವೈತ ಪ್ರಭುಗಳು ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ ಎಂಬುದನ್ನು ಕೆಲವು ಜನ ಅರ್ಥ ಮಾಡಿಕೊಳ್ಳದೆ ಹೋದರು. ಆದರೂ ಇದೇ ಜನ ತಮ್ಮ ನಿರಾಕಾರ ತತ್ವದ ಗ್ರಹಿಕೆಗಳ ಹಿನ್ನೆಲೆಯಲ್ಲಿಯೇ ಅದ್ವೈತ ಪ್ರಭುಗಳನ್ನು ಅನುಸರಿಸಲು ಬಯಸಿದರು. ಅದ್ವೈತ ಪ್ರಭುಗಳು ಇಂತಹ ಜನರನ್ನು ಶಿಕ್ಷಿಸಲು ಯತ್ನಿಸಿದ್ದು ಕೂಡ ಮಂಗಳಕರವೇ. ಭಗವಾನ್ ವಿಷ್ಣು ಹಾಗೂ ಅವನ ಚಟುವಟಿಕೆಗಳು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಕಲ ಸನ್ಮಂಗಳಗಳನ್ನು ಉಂಟು ಮಾಡಬಲ್ಲವು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರವಾಗುವುದು ಹಾಗೂ ಅವನಿಂದ ದಂಡಿಸಲ್ಪಡುವುದು ಎರಡೂ ಒಂದೇ. ಏಕೆಂದರೆ ವಿಷ್ಣುವಿನ ಎಲ್ಲ ಚಟುವಟಿಕೆಗಳು ಪರತರ ನೆಲೆಯವೇ. ಕೆಲವರು ಹೇಳುವ ಪ್ರಕಾರ ಮಂಗಳ ಎಂಬುದು ಅದ್ವೈತ ಪ್ರಭುಗಳಿಗಿಂತ ಇನ್ನೊಂದು ಹೆಸರು. ಕಾರಣಿಕ ಅವತಾರವಾಗಿ ಅಥವಾ ಒಂದು ನಿರ್ದಿಷ್ಟ ಸಂದರ್ಭಕ್ಕಾಗಿ ಎತ್ತಿದ ವಿಷ್ಣುವಿನ ಅವತಾರವಾಗಿ ಅದ್ವೈತರು ಐಹಿಕ ಪ್ರಕೃತಿಗೆ ವಸ್ತು ಪೂರೈಕೆ ಮಾಡುತ್ತಾರೆ ಅಥವಾ ಆ ಪ್ರಕೃತಿಯ ಘಟಕ ವಸ್ತುವಾಗಿದ್ದಾರೆ. ಹೀಗಿದ್ದು ಅದ್ವೈತರದು ಲೌಕಿಕ ಅವತಾರವೆಂದು ಯಾರೂ ಪರಿಗಣಿಸಬಾರದು. ಅವರ ಎಲ್ಲ ಕಾರ್ಯಗಳು ಆಧ್ಯಾತ್ಮಿಕ ನೆಲೆಯವು. ಅವರ ಮಹಿಮೆಗಳನ್ನು ಶ್ರವಣ ಮಾಡುವ ಮತ್ತು ಅವರನ್ನು ವೈಭವೀಕರಿಸುವ ಯಾರೇ ಆದರೂ ತಾವೇ ವೈಭವೀಕೃತರಾಗುತ್ತಾರೆ. ಏಕೆಂದರೆ ಇಂತಹ ಕಾರ್ಯಗಳು ವ್ಯಕ್ತಿಯನ್ನು ಎಲ್ಲ ಬಗೆಯ ದುರ್ದೈವದಿಂದಲೂ ಮುಕ್ತಗೊಳಿಸುತ್ತವೆ. ವಿಷ್ಣು ರೂಪಕ್ಕೆ ಯಾರೂ ಲೌಕಿಕ ಕಲ್ಮಶವನ್ನಾಗಲಿ ನಿರಾಕಾರತ್ವವನ್ನಾಗಲಿ ಆರೋಪಿಸಬಾರದು. ಪ್ರಭು ಮೇಲೆ ಪ್ರಭು ಅದು ಮೇಲೆ ಮಾಡ್ಬೇಕು. ಲಾಸ್ಟ್ ಇದೆ. ಸ್ಕ್ರೋಲ್ ಆಗುದಿಲ್ಲವಾ? ಅದು ಸ್ಕ್ರೋಲ್ ಮಾಡ್ಬೇಕು. ಪ್ರಭು ಅಲ್ಲಿ ನಿಂತಿದೆ. ಸರಿ, ಬಂತಲ್ಲ ಮತ್ತೆ? ಹಾ, ಬಂತು. ಪ್ರಭು ಓದಿ ಮಾತಾಜಿ. ಪ್ರಭು ವಿಷ್ಣುವಿನ ನೈಜ ಅನನ್ಯತೆಯನ್ನು ವಿಷ್ಣುವಿನ ನೈಜ ಅನನ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರತಿಯೊಬ್ಬರೂ ಪ್ರಯತ್ನಿಸಬೇಕು. ಏಕೆಂದರೆ ಇಂತಹ ಜ್ಞಾನದಿಂದ ವ್ಯಕ್ತಿಯು ಸಿದ್ಧಿಯ ತುದಿಯನ್ನು ಮುಟ್ಟಬಹುದು. ಹರೇ ಕೃಷ್ಣ. ಧನ್ಯವಾದಗಳು. ಈ ಶ್ಲೋಕದಲ್ಲಿ ಹೇಳಿದರೆ ಅವರು ಮಂಗಳಕರ ಅಂತ. ಆದರೆ ಎಲ್ಲ ಮಂಗಳಕರ ಲಕ್ಷಣ ಎಲ್ಲ ರೀತಿಯಲ್ಲೂ ಶುಭರ ಅವರು ಸ್ವತಃ ಮಹಾವಿಷ್ಣುವೇ ಆಗಿದ್ರು. ಮಹಾವಿಷ್ಣುವನು ಸರ್ವ ಮಂಗಳಕರನಾಗಿರುವಂತ ಕಾರಣದಿಂದ ದೇವೋತ್ತಮ ಪರಮಪುರುಷ ಸ್ವಾಮಿಸ್ತರಣೆ ಅಂತ ಮಾತಾಜಿ ಕಟ್ ಆಗ್ತದೆ. ಕ್ಲಿಯರ್ ಕೇಳುದಿಲ್ಲ ಮಾತಾಜಿ. ನನ್ಗೆ ಮಾತ್ರ, ನಿಮ್ಗೆಲ್ಲರಿಗೂ ಕೇಳ್ತದ? ನಿಮ್ಗೆ ಒಂದ್ ನಿಮಿಷ ಮಾತಾಜಿ. ಈಗ ಮಾತಾಜಿ ಈಗ ಕ್ಲಿಯರ್ ಆಗ್ತದೆ. ಹಾ ಮಾತಾಜಿ, ಈ ಶ್ಲೋಕದಲ್ಲಿ ನಮ್ಗೆ ಏನ್ ತಿಳಿಸ್ತಾ ಇದಾರೆ ಅಂದ್ರೆ, ಅದ್ವೈತಾಚಾರ್ಯರು ಅವರು ಸರ್ವ ಮಂಗಳಕರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ರೀತಿಯಿಂದಲೂ ಮಹಾವಿಷ್ಣುವನು ಶುಭಕಾರಕ. ಹೀಗೆ ಅವರ ವಿಶಿಷ್ಟ ಗುಣಗಳು, ಚಟುವಟಿಕೆಗಳು, ಅವರ ನಾಮ ಎಲ್ಲವೂ ಕೂಡ ಮಂಗಳಕರವಾದದ್ದು. ಅಂದ್ರೆ ಹೇಗೆ ಭಗವಂತ ಅವನ ನಾಮರೂಪ ಗುಣ ಲೀಲೆಗಳು ಎಲ್ಲವೂ ಕೂಡ ಆಧ್ಯಾತ್ಮಿಕವಾದದ್ದು, ಹಾಗೆ ಇಲ್ಲಿ ಮಹಾವಿಷ್ಣುವಿನ ಗುಣ ಚಟುವಟಿಕೆಗಳು, ಅವನ ಗುಣ ಲೀಲೆಗಳು ನಾಮ ಎಲ್ಲವೂ ಕೂಡ ಮಂಗಳಕರವಾದದ್ದು ಅನ್ನೋದನ್ನಲ್ಲಿ ತಿಳಿಸ್ತಾ ಇದ್ದಾರೆ ಆಚಾರ್ಯರು. ಮತ್ತೆ ಭಾವಾರ್ಥದಲ್ಲಿ ಪ್ರಭುಪಾದರು
ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭುಪಾದರು ಏನ್ ತಿಳಿಸ್ತಾರೆ ಅಂದ್ರೆ, ಮಹಾವಿಷ್ಣು ಅವತಾರದ ಅದ್ವೈತ ಪ್ರಭುಗಳು ಬೋಧಕರು, ಆಚಾರ್ಯರು. ಅದರಲ್ಲಿ ಅವರು ಭೂಮಿಯ ಮೇಲೆ ಹೇಗೆ ಬಂದಿದ್ದಾರೆ ಅಂದ್ರೆ, ಈ ಒಂದು ಭಗವಂತನ ಭಕ್ತಿ ಸೇವೆಯ ವಿಜ್ಞಾನವನ್ನ ಪ್ರಚಾರ ಮಾಡೋದಕ್ಕಾಗಿ ಬಂದಿದ್ದಾರೆ, ಗುರುಗಳಾಗಿ ಬಂದಿದ್ದಾರೆ. ಅದಕ್ಕಾಗಿ ಅವರನ್ನ ಬೋಧಕರು, ಆಚಾರ್ಯರು ಅಂತ ಇಲ್ಲಿ ಕರಿತಾ ಇದ್ದಾರೆ. ಅವರ ಎಲ್ಲ ಚಟುವಟಿಕೆಗಳು ಮತ್ತು ವಿಷ್ಣುವಿನ ಇತರ ಎಲ್ಲ ಕಾರ್ಯಗಳು ಮಂಗಳಕರವಾದದ್ದೇ ಸರಿ. ಮತ್ತೆ ವಿಷ್ಣುವಿನ ಲೀಲೆಗಳ ಸರ್ವ ಮಂಗಳಕರತ್ವವನ್ನ ನೋಡಬಲ್ಲ ವ್ಯಕ್ತಿಯು ಏಕಕಾಲಕ್ಕೆ ತಾನೂ ಶುಭಕರನೇ ಆಗುತ್ತಾನೆ. ಅಂದ್ರೆ ಯಾರು ಭಗವಂತನ ನಾಮರೂಪ ಗುಣ ಲೀಲೆಗಳನ್ನ ತಿಳಿತಾರೆ, ಅವನು ಕೂಡ ಆಧ್ಯಾತ್ಮಿಕ ನೆಲೆಗೆ ಏರ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವಿಷ್ಣುವು ಮಂಗಳಕರತ್ವದ ಉಗಮ ಸ್ಥಾನ. ಆದ್ದರಿಂದ ಅವನ ಭಕ್ತಿ ಸೇವೆಗೆ ಆಕರ್ಷಿತನಾಗುವ ಯಾರೇ ಆಗಲಿ ಮನುಜಕುಲಕ್ಕೆ ಅಮೋಘ ಸೇವೆ ಸಲ್ಲಿಸಿದಂತೆಯೇ. ಅಂದ್ರೆ ಯಾರು ಭಗವಂತನ ಒಂದು ಆಧ್ಯಾತ್ಮಿಕ ವಿಷಯಗಳನ್ನ, ವಿಚಾರಗಳನ್ನ ತಿಳಿತಾನೆ, ಅಂತವನು ಭಗವಂತನನ್ನ ಆರಾಧನೆ ಮಾಡ್ತಾನೆ, ಅಂದ್ರೆ ಅವನ ಸೇವೆ ಮಾಡ್ತಾನೆ, ಅಂತವನು ಕೂಡ ಮಂಗಳಕರನಾಗ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪರಿಶುದ್ಧ ಭಕ್ತಿ ಸೇವೆಯು ಜೀವಿಯ ನಿರಂತರ ಕಾರ್ಯ ಎಂಬುದನ್ನು ಹಾಗೂ ಅದು ಬದ್ಧ ಜೀವನದಿಂದ ಜೀವಿಗೆ ದೊರೆಯುವ ವಾಸ್ತವ ಮೋಕ್ಷ ಎಂದು ಅರ್ಥ ಮಾಡಿಕೊಳ್ಳಲು ನಿರಾಕರಿಸುವ ಪರಿತ್ಯಕ್ತ ಜನರು ಭೌತಿಕ ಜಗತ್ತಿನಲ್ಲಿ ಇದ್ದಾರೆ. ಅಂದ್ರೆ ಯಾರು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ, ಅಂತವರು ಈ ಭೌತಿಕ ಬದ್ಧ ಜೀವನದಿಂದ ಬಿಡುಗಡೆನ ಪಡಿತಾರೆ. ಅದನ್ನೇ ನಿಜವಾದ ಮೋಕ್ಷ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದನ್ನ ಯಾರು ನಿರಾಕರಿಸ್ತಾರೆ ಅಂತ ಜನರು ಕೂಡ ಈ ಭೌತಿಕ ಜಗತ್ತಿನಲ್ಲಿ ಇದ್ದಾರೆ. ಅದರಲ್ಲಿ ಇರುವವರೆಲ್ಲರೂ ಬದ್ಧಾತ್ಮರೇ. ಆದ್ರೆ ಕೆಲವೊಬ್ಬರು ಒಂದು ಭೌತಿಕ ಜಗತ್ತಿನಲ್ಲಿ ಇದ್ದಾಗ್ಲೂ ಕೂಡ ಮನುಷ್ಯ ಜನ್ಮದ ಪ್ರಯೋಜನವನ್ನ ಪಡ್ಕೊಂಡು ಭಕ್ತಿ ಸೇವೆಯಲ್ಲಿ ತೊಡಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಜೀವಿಯ ಸ್ವರೂಪ ಸ್ಥಿತಿ. ಆ ಸ್ಥಿತಿಗೆ ಬಂದ ಕೂಡಲೇ ಅವ್ರಿಗೆ ಈ ಬದ್ಧ ಜೀವನದಿಂದ ಮುಕ್ತಿ ಅನ್ನುವಂಥದ್ದು ಸಿಗುತ್ತೆ. ಆದ್ರೆ ಅನೇಕ ಜನ ಆ ರೀತಿ ಮಾಡೋದಿಲ್ಲ. ಅಂತವರನ್ನ ಇಲ್ಲಿ ಏನಂತ ಕರಿತಾ ಇದ್ದಾರೆ, ಬದ್ಧಾತ್ಮರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತವ್ರು ಕೂಡ ಭೌತಿಕ ಜಗತ್ತಿನಲ್ಲಿ ಅನೇಕರಿದ್ದಾರೆ. ಜಗತ್ತಿನಿಂದ ತಿರಸ್ಕೃತವಾದ ಈ ಜನ ತಮ್ಮ ಜ್ಞಾನ ದಾರಿದ್ರ್ಯದಿಂದಾಗಿ ಯಾರ ಭಕ್ತಿ ಸೇವೆಯನ್ನು ಮಾಡದೆ ಹೋಗುತ್ತಾರೆ. ಈ ನಿರಾಕಾರವಾದಿಗಳು, ಮಾಯಾವಾದಿಗಳು ಅವ್ರು ಏನ್ ಮಾಡ್ತಾರೆ, ಅವರ ಜ್ಞಾನ, ಅವರ ವೇದಗಳ ಅಧ್ಯಯನ ಅನ್ನುವಂಥದ್ದು ಇಲ್ಲಿ ಏನಂತ ಕರಿತಾ ಇದ್ದಾರೆ, ಜ್ಞಾನದ ದಾರಿದ್ರ್ಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಎಷ್ಟೇ ಓದಿದ್ರು ಕೂಡ, ಎಷ್ಟೇ ತಿಳಿದಿದ್ರು ಕೂಡ ಮೂಲ ದೇವೋತ್ತಮ ಪರಮ ಪುರುಷ, ಅವನ ನಾಮರೂಪ ಗುಣಲೀಲೆಗಳನ್ನ, ಅವನ ಭಕ್ತಿ ಸೇವೆಯ ಬಗ್ಗೆ ಮಹತ್ವವನ್ನ ತಿಳಿದೇ ಹೋದಂತವ್ರು, ಅಂತವರನ್ನ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಇರುವಂತಹ ತಿರಸ್ಕೃತ ಜನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅದ್ವೈತ ಆಚಾರ್ಯರು ಬೋಧನೆಗಳಲ್ಲಿ ಕಾಮ್ಯಕರ್ಮಗಳ ಮತ್ತು ನಿರಾಕಾರ ಮೋಕ್ಷದ ಪ್ರಶ್ನೆ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದ್ವೈತಾಚಾರ್ಯರು ಏನು ಬೋಧನೆಗಳನ್ನ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ಕಾಮ್ಯಕರ್ಮಗಳು, ಅಂದ್ರೆ ನಾವು ನೋಡ್ತೀವಿ ಅದ್ವೈತಾಚಾರ್ಯರು ಸ್ಮಾರ್ಥ ಬ್ರಾಹ್ಮಣರ ಒಂದು ರೂಪದಲ್ಲಿ ಅವತರಿಸಿದ್ದಾರೆ. ಅವರ ಬೋಧನೆಯಲ್ಲಿ ಎಲ್ಲೂ ಕಾಮ್ಯಕರ್ಮಗಳ ಬಗ್ಗೆ ಆಗ್ಲಿ ಅಥವಾ ನಿರಾಕಾರ ಮೋಕ್ಷದ ಬಗ್ಗೆ ಆಗ್ಲಿ ಯಾವುದೇ ಪ್ರಶ್ನೆ ಬರೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇರುತ್ತಾ ಐಹಿಕ ಶಕ್ತಿಯ ಪ್ರಭಾವದಿಂದ ದಿಗ್ಭ್ರಮೆಗೊಂಡು ಅದ್ವೈತ ಪ್ರಭುಗಳು ಬೇರೆ ಅಲ್ಲ, ವಿಷ್ಣು ಬೇರೆ ಅಲ್ಲ ಎಂಬುದನ್ನು ಕೆಲವು ಜನ ಅರ್ಥ ಮಾಡಿಕೊಳ್ಳದೆ ಹೋದರು. ಅಂದ್ರೆ ನಾವು ನೋಡ್ತೀವಿ ಇಲ್ಲಿ, ಅಂದ್ರೆ 500 ವರ್ಷಗಳ ಹಿಂದೆ ಅಷ್ಟೇ ಚೈತನ್ಯ ಮಹಾಪ್ರಭುಗಳು ಭೂಮಿ ಮೇಲೆ ಅವತರಿಸಿದ್ದಾರೆ. ಆದ್ರೆ ನಾವೆಲ್ಲರೂ ಕೃಷ್ಣ ಪ್ರಜ್ಞೆಗೆ ಬರೋದಕ್ಕೆ ಮುಂಚೆ ಚೈತನ್ಯ ಮಹಾಪ್ರಭುಗಳ ವಿಚಾರನೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಜನ ಅವರನ್ನ ಗುರ್ತಿಸ್ಲಿಲ್ಲ, ಹಾಗಾಗಿ ನಮ್ಗೆ ಅವರ ಪರಿಚಯ ಇಲ್ಲ. ಆದ್ರೆ ಯಾರೆಲ್ಲ ಅವರ ಒಂದು ಸಂಪರ್ಕವನ್ನ ಪಡೆದಿದ್ರು ಅಂತವ್ರು ಯಾವತ್ತೂ ಕೂಡ ಅದ್ವೈತಾಚಾರ್ಯರನ್ನು, ಹಾಗೇನೆ ನಾವು ಹಿಂದಿನ ಒಂದು ಅಧ್ಯಾಯದಲ್ಲಿ ನೋಡಿದ ಹಾಗೆ ಚೈತನ್ಯ ಮಹಾಪ್ರಭುಗಳನ್ನ ಒಪ್ತಾರೆ, ನಿತ್ಯಾನಂದ ಮಹಾಪ್ರಭುಗಳನ್ನ ಸ್ವೀಕಾರ ಮಾಡೋದಿಲ್ಲ. ಹಾಗೆ ಜನ ರಾಧಾಕೃಷ್ಣನನ್ನ ಒಪ್ತಾರೆ, ಚೈತನ್ಯ ಮಹಾಪ್ರಭುಗಳನ್ನ ಒಪ್ಪೋದಿಲ್ಲ. ಅದೇ ರೀತಿ ಇಲ್ಲಿ ಅದ್ವೈತಾಚಾರ್ಯರು ಅವರ ಒಂದು ಸಾನ್ನಿಧ್ಯ ಅವ್ರಿಗೆ ಸಿಕ್ಕಿದಂತವ್ರು ಕೂಡ ಅವರನ್ನ ಮಹಾವಿಷ್ಣು ಅನ್ನೋದನ್ನ ಅರ್ಥ ಮಾಡ್ಕೊಳ್ದಿರ ಹೋದ್ರು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಆದರೂ ಇದೇ ಜನ ತಮ್ಮ ನಿರಾಕಾರ ತತ್ವದ ಗ್ರಹಿಕೆಗಳ ಹಿನ್ನೆಲೆಯಲ್ಲಿ ಅದ್ವೈತ ಪ್ರಭುಗಳನ್ನು ಅನುಸರಿಸಲು ಬಯಸಿದರು. ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ನಿರಾಕಾರವಾದಿಗಳಾಗಿ ಅದ್ವೈತಾಚಾರ್ಯರನ್ನ ಅನುಸರಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಅದ್ವೈತಾಚಾರ್ಯರು ಏನ್ ಮಾಡ್ತಾರೆ ಅಂದ್ರೆ ಅವರನ್ನ ಶಿಕ್ಷಿಸಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಶಿಕ್ಷಿಸಿದ್ದು ಕೂಡ ಮಂಗಳಕರವಾದದ್ದೇ. ಅಂದ್ರೆ ಭಗವಂತ ಅವನು ಮಹಾವಿಷ್ಣು ಮತ್ತು ಅವರ ಚಟುವಟಿಕೆಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಕಲ ಸನ್ಮಂಗಳಗಳನ್ನು ಉಂಟು ಮಾಡಬಲ್ಲದು. ಅಂದ್ರೆ ಭಕ್ತರಿಗೆ ಒಂದು ರೀತಿ ಭಗವಂತ ಅನುಗ್ರಹ ಮಾಡಿದ್ರೆ, ಅಭಕ್ತರಿಗೆ ಭಗವಂತ ಬೇರೊಂದು ರೀತಿಯಲ್ಲಿ ಅನುಗ್ರಹ ಮಾಡ್ತಾನೆ. ಅವರಿಗೆ ಕೊಡುವಂತ ಶಿಕ್ಷೆ ಅನ್ನುವಂಥದ್ದು ಕೂಡ ಅವನ ಅನುಗ್ರಹವೇ ಆಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರವಾಗುವುದು ಮತ್ತು ಅವನಿಂದ ದಂಡಿಸಲ್ಪಡುವುದು ಎರಡು ಒಂದೇ. ಯಾರು ಅವರಿಂದ ದಂಡನೆಯನ್ನ ಪಡಿತಾರೆ ಅವರು ಕೂಡ ಮೋಕ್ಷವನ್ನ ಪಡ್ಕೋತಾರೆ. ಏಕೆಂದ್ರೆ ಭಗವಂತನ ಒಂದು
ಅನುಗ್ರಹಕ್ಕೆ ಅವರು ಪಾತ್ರರಾಗ್ತಾರೆ. ಏಕೆಂದ್ರೆ ವಿಷ್ಣುವಿನ ಎಲ್ಲ ಚಟುವಟಿಕೆಗಳು ಪರತರ ನೆಲೆಯಿವೆ. ಅಂದ್ರೆ ಅವನು ಮಾಡುವಂತ ಪ್ರತಿಯೊಂದು ಕಾರ್ಯಗಳು ಕೂಡ, ಲೀಲೆಗಳು ಕೂಡ, ಅದೆಲ್ಲವೂ ಕೂಡ ಆಧ್ಯಾತ್ಮಿಕವಾದದ್ದು. ಕೆಲವರು ಹೇಳುವ ಪ್ರಕಾರ ಮಂಗಳ ಎಂಬುದು ಅದ್ವೈತ ಪ್ರಭುಗಳಿಂದ ಗಳಿಗಿದ್ದ ಇನ್ನೊಂದು ಹೆಸರು. ಅಂದ್ರೆ ಅದ್ವೈತ ಮಹಾಪ್ರಭುಗಳ ಮತ್ತೊಂದು ಹೆಸರು ಮಂಗಳ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಾರಣಿಕ ಅವತಾರವಾಗಿ ಮತ್ತು ಒಂದು ನಿರ್ದಿಷ್ಟ ಸಂದರ್ಭಕ್ಕಾಗಿ ಎತ್ತಿದ ವಿಷ್ಣುವಿನ ಅವತಾರವಾಗಿ ಅದ್ವೈತರು ಐಹಿಕ ಪ್ರಕೃತಿಗೆ ವಸ್ತು ಪೂರೈಕೆ ಮಾಡುತ್ತಾರೆ, ಅಥವಾ ಆ ಪ್ರಕೃತಿಯ ಘಟಕ ವಸ್ತುವಾಗಿದ್ದಾರೆ. ಅಂದ್ರೆ ಹೀಗೆ ಪುರುಷಾವತಾರ, ವಿಷ್ಣುವಿನ ಪುರುಷಾವತಾರಗಳು ಅಂದ್ರೆ ಕಾರಣೋದಕಶಾಹಿ ವಿಷ್ಣುವಾಗಿ ಅವ್ರೇನ್ ಮಾಡ್ತಾರೆ, ಅನೇಕ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡ್ತಾರೆ. ಮತ್ತೆ ಗರ್ಭೋದಕಶಾಹಿ ವಿಷ್ಣುವಾಗಿ ಆ ಒಂದು ಪ್ರತಿಯೊಂದು ಬ್ರಹ್ಮಾಂಡಗಳಲ್ಲೂ ಕೂಡ ಅವರು ಆ ಒಂದು ಬ್ರಹ್ಮಾಂಡಗಳನ್ನ ಅವರು ಪ್ರವೇಶಿಸ್ತಾರೆ. ನಂತರ ಕ್ಷೀರೋದಕಶಾಹಿ ವಿಷ್ಣುವಾಗಿ ಅಣುರೇಣ ತೃಣಕಾಷ್ಟದಲ್ಲೂ ಅವರು ಇದ್ದಾರೆ. ಹೀಗೆ ಅವರು ಅನೇಕ ಅವತಾರಗಳನ್ನ ಮಾಡ್ತಾರೆ. ಕಾರಣಿಕ ಅವತಾರ ಅಂದ್ರೆ ಆ ಒಂದು ಬ್ರಹ್ಮಾಂಡಗಳು ಏನು ಸೃಷ್ಟಿಯಾಗ್ತವೆ ಅದಕ್ಕೆ ಕಾರಣ ಅವತಾರ, ಅಂದ್ರೆ ಕಾರಣೋದಕಶಾಹಿ ವಿಷ್ಣು ಆಗ್ತಾರೆ. ಅಥವಾ ಒಂದು ನಿರ್ದಿಷ್ಟ ಸಂದರ್ಭಕ್ಕಾಗಿ ಎತ್ತಿದ ವಿಷ್ಣುವಿನ ಅವತಾರವಾಗಿ ಅದ್ವೈತರು ಐಹಿಕ ಪ್ರಕೃತಿಗೆ, ಅದರ ಒಂದು ನಿರ್ದಿಷ್ಟ ಸಂದರ್ಭಕ್ಕಾಗಿ ಚೈತನ್ಯ ಮಹಾಪ್ರಭುಗಳ ಜೊತೆಯಲ್ಲಿ ಈ ಭಕ್ತಿಯ ಮಹತ್ವವನ್ನ, ಸಂಕೀರ್ತನ ಯಜ್ಞವನ್ನ ಸಾರೋದಕ್ಕಾಗಿ ಅವರು ಅದ್ವೈತರಾಗಿ ಬಂದಿದ್ದಾರೆ. ಮತ್ತೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಐಹಿಕ ಪ್ರಕೃತಿಗೆ ವಸ್ತುವನ್ನು ಪೂರೈಕೆ ಮಾಡ್ತಾರೆ. ಅಂದ್ರೆ ಐಹಿಕ ಪ್ರಕೃತಿ ಏನಿದೆ ಅದನ್ನ ಪ್ರಧಾನ ಸ್ಥಿತಿಯಲ್ಲಿ ಇರುವಂತದ್ದು, ಅದಕ್ಕೆ ಮಹತ್ತತ್ವ ಸ್ಥಿತಿಗೆ ತರುವಂತದ್ದು, ಅವರ ಒಂದು ಕಣ್ಣೋಟದಿಂದ ಅದನ್ನ ಗರ್ಭದಾನ ಮಾಡುವಂತದ್ದು, ಇದೆಲ್ಲವೂ ಕೂಡ ನಡೀತಾ ಇದೆ. ಹೀಗೆ ಆ ಪ್ರಕೃತಿಯ ಘಟಕ ವಸ್ತುವು ಕೂಡ ಆಗಿದ್ದಾರೆ. ಹೀಗಿದ್ದು ಅದ್ವೈತರದು ಲೌಕಿಕ ಅವತಾರವೆಂದು ಯಾರೂ ಪರಿಗಣಿಸಬಾರದು. ಅಂತಹ ಒಂದು ಮಹಾವಿಷ್ಣುವೇ ಭೂಮಿ ಮೇಲೆ ಅವತರಿಸಿ ಬಂದಿದ್ದಾನೆ, ಅವನನ್ನ ಸಾಧಾರಣ ವ್ಯಕ್ತಿ ಅಂತ ಅಥವಾ ಅವನದು ಒಂದು ಭೌತಿಕ ಅವತಾರ ಅಂತ ಹೇಳುವಂಥದ್ದು ತಪ್ಪು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವರ ಎಲ್ಲ ಕಾರ್ಯಗಳು ಆಧ್ಯಾತ್ಮಿಕ ನೆಲೆಯವು. ಅವರ ಮಹಿಮೆಗಳನ್ನು ಶ್ರವಣ ಮಾಡುವ ಮತ್ತು ಅವರನ್ನು ವೈಭವೀಕರಿಸುವ ಯಾರೇ ಆದರೂ ತಾವೇ ವೈಭವೀಕೃತರಾಗುತ್ತಾರೆ. ಅಂದ್ರೆ ಯಾರೆಲ್ಲ ಮಹಾಭಕ್ತರಿದ್ದಾರೆ ಅಂತವರು ಅವರ ಮಹಿಮೆಗಳನ್ನ ತಿಳಿತಾರೆ, ಅಂತವರು ಅವರ ವಿಚಾರವನ್ನ ಕುರಿತಾಗಿ ಗಮನ ಕೊಟ್ಟು ಶ್ರವಣ ಮಾಡ್ತಾರೆ, ಮತ್ತೆ ಅವರನ್ನ ಹಾಡಿ ಹೊಗಳುತ್ತಾರೆ. ಅಂತವರು ಯಾರು ಹೇಳ್ತಾ ಇದ್ದಾರೆ ಅವರು ಕೂಡ ವೈಭವೀಕೃತ ಆಗ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏಕೆಂದರೆ ಇಂತಹ ಕಾರ್ಯಗಳು ವ್ಯಕ್ತಿಯನ್ನು ಎಲ್ಲಾ ಬಗೆಯ ದುರ್ದೈವದಿಂದ ಮುಕ್ತಗೊಳಿಸುತ್ತವೆ. ಅಂದ್ರೆ ಭಗವಂತನ ನಾಮರೂಪ ಗುಣಲೀಲೆಗಳನ್ನ ಕುರಿತು ಶ್ರವಣ ಮಾಡಿದ್ರು ಸಾಕು, ಅವನನ್ನ ಹಾಡಿ ಹೊಗಳಿದ್ರು ಸಾಕು, ಅಂತಹ ಒಂದು ಕಾರ್ಯದಲ್ಲಿ ತೊಡಗಿದಂತ ವ್ಯಕ್ತಿ ಅವನು ಎಲ್ಲಾ ಬಗೆಯ ಪಾಪಗಳಿಂದ ಮುಕ್ತಿನ ಪಡಿತಾನೆ. ವಿಷ್ಣು ರೂಪಕ್ಕೆ ಯಾರು ಲೌಕಿಕ ಕಲ್ಮಶವನ್ನಾಗಲಿ ನಿರಾಕಾರತ್ವವನ್ನಾಗಲಿ ಆರೋಪಿಸಬಾರದು. ಅಂದ್ರೆ ಅವನು ಸಾಧಾರಣ ಲೌಕಿಕ ಭೌತಿಕ ಜಗತ್ತಿನಲ್ಲಿರುವಂತ ಬದ್ಧಾತ್ಮ ಅಂತ ತಿಳಿಯುವಂಥದ್ದು, ಅಥವಾ ಅವನು ನಿರಾಕಾರತ್ವವನ್ನ ಅಂದ್ರೆ ಭಗವಂತನಿಗೆ ರೂಪ ಇಲ್ಲ ಅಂತ ಹೇಳುವಂಥದ್ದು, ಇವೆಲ್ಲವೂ ಕೂಡ ಆರೋಪಗಳಾಗತ್ತೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಹೇಳುವ ಹಾಗೆ ನಿರಾಕಾರವಾದಿಗಳು ಅಥವಾ ಮಾಯಾವಾದಿಗಳವರು ಕೃಷ್ಣ ಅಪರಾಧಿಗಳು, ಅಂತಹ ಒಂದು ಅಪರಾಧವನ್ನ ಮಾಡಬಾರದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಭು ವಿಷ್ಣುವಿನ ನೈಜ ಅನನ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರತಿಯೊಬ್ಬರು ಪ್ರಯತ್ನಿಸಬೇಕು. ಏಕೆಂದರೆ ಇಂತಹ ಜ್ಞಾನದಿಂದ ವ್ಯಕ್ತಿಯು ಸಿದ್ಧಿಯ ತುದಿಯನ್ನು ಮುಟ್ಟಬಹುದು. ಭಗವಂತನನ್ನ ತಿಳಿದ್ರೆ ಸಾಕು, ಅವನನ್ನ ಅರ್ಥ ಮಾಡಿಕೊಂಡ್ರೆ ಸಾಕು. ಅದಕ್ಕೊಂದು ಪ್ರಯತ್ನ ನಾವು ಮಾಡಿದ್ರು ಕೂಡ ನಾವು ಜ್ಞಾನದಿಂದ ವ್ಯಕ್ತಿ ಅವನು ಸಿದ್ಧಿಯನ್ನ ಪಡಿತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 13. ಕೋಟಿ ಅಂಶ ಕೋಟಿ ಶಕ್ತಿ ಕೋಟಿ ಅವತಾರ ಏತಲಾಯಿ ಸೃಜೆ ಪುರುಷ ಸಕಲ ಸಂಸಾರ. ಅದು ಲಜ್ಜಾನಾ ಮಾತಾಜಿ? ಏತ ಲಜ್ಜ ಸೃಜೇನಾ? ಏನದು? ಜಾನ ಮಾತಾಜಿ ಅಲ್ಲ ಮಾತಾಜಿ, ಇನ್ಯಾ ಅಲ್ವಾ? ಹಾ. ಹರೇ ಕೃಷ್ಣ. ಓದ ಮಾತಾಜಿ ನಾನು. ಹಾ ಮಾತಾಜಿ. ಕೋಟಿ ಅಂಶ ಕೋಟಿ ಶಕ್ತಿ ಕೋಟಿ ಅವತಾರ ಏತಲಾಯಿ ಸೃಜೆ ಪುರುಷ ಸಕಲ ಸಂಸಾರ. ಅನುವಾದ: ತನ್ನದೇ ಕೋಟಿಗಟ್ಟಲೆ ಅಂಶಗಳಿಂದ, ಶಕ್ತಿಗಳಿಂದ ಹಾಗೂ ಅವತಾರಗಳಿಂದ ಮಹಾವಿಷ್ಣುವು ಇಡೀ ಜಗತ್ತನ್ನು ಸೃಷ್ಟಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.
ಧನ್ಯವಾದಗಳು ಮಾತಾಜಿ. ಅಂದ್ರೆ ತನ್ನದೇ ಕೋಟಿಗಟ್ಟಲೆ ಅಂಶಗಳಿಂದ ಅಂದ್ರೆ ಭಗವಂತ ಅವನು ಎಷ್ಟೊಂದು ತನ್ನದೇ ಅಂಶಗಳನ್ನ ವಿಸ್ತರಣೆ ಮಾಡ್ಕೊಳ್ತಾ ಹೋಗ್ತಾನೆ. ಕಾರಣೋದಕಶಾಹಿ ವಿಷ್ಣು ಅನೇಕ ಬ್ರಹ್ಮಾಂಡಗಳಂದ್ರೆ ಅಷ್ಟೊಂದು ಗರ್ಭೋದಕಶಾಹಿ ವಿಷ್ಣು ಆಗ್ತಾನೆ. ನಂತರ ಪ್ರತಿಯೊಂದು ಜೀವಿಗಳಲ್ಲಿ ಅನೇಕ ಜೀವಿಗಳನ್ನ ಅವನು ಸೃಷ್ಟಿ ಮಾಡ್ತಾನೆ. ಅಷ್ಟೆಲ್ಲ ಜೀವಿಗಳ ಒಳಗೂ ಕೂಡ ಅವನು ಕ್ಷೀರೋದಕಶಾಹಿ ವಿಷ್ಣುವಾಗಿ ಇದ್ದಾನೆ. ಹೀಗೆ ಅವನು ಕೋಟಿಗಟ್ಟಲೆ ಅಂಶಗಳಿಂದ ಮತ್ತೆ ಶಕ್ತಿಗಳಿಂದ ಅವತಾರಗಳನ್ನ ಮಾಡ್ತಾನೆ. ಮತ್ತೆ ಅವನು ವಿಷ್ಣು ಈ ಜಗತ್ತನ್ನ ಈ ರೀತಿ ಸೃಷ್ಟಿಸ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 14-15. ಮಾಯಾ ಐಚೆ ದುಯಿ ಅಂಶ ನಿಮಿತ್ತ ಉಪದಾನ ಮಾಯಾ ನಿಮಿತ್ತ ಹೇತು ಉಪದಾನ ಪ್ರಧಾನ ಪುರುಷ ಈಶ್ವರ ಐಚೆ ದ್ವಿಮೂರ್ತಿಃ ಮೂರ್ತಿಃ ಈಯ ವಿಶ್ವ ಸೃಷ್ಟಿ ಕರೆ ನಿಮಿತ್ತ ಉಪಾದಾನ ಲಾಂಗ್ಯ. ಹಾ ಮಾತಾಜಿ, ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಹೌದು ಮಾತಾಜಿ. ಶ್ಲೋಕ 14-15. ಮಾಯಾ ಹೇಚೆ ದುಯಿ ಹಂಶ ನಿಮಿತ್ತ ಉಪಾದಾನ ಮಾಯಾ ನಿಮಿತ್ತ ಹೇತು ಉಪಾದಾನ ಪ್ರಧಾನ. ಬಹಿರಂಗ ಮಾಯಾ ಬಹಿರಂಗ ಶಕ್ತಿ ಮಾತಾಜಿ ಹೇಚೆ ಇನ್ನೊಂದಿದೆ. ಇನ್ನೊಂದಿದೆಯಲ್ಲ? ಸರಿ ಮತ್ತೆ ಎರಡು ಶ್ಲೋಕ ಇದೆ. ಹೇಳಿದ್ರ ಮಾತಾಜಿ? ನೀವ್ ಹೇಳಿದ್ರ? ಹಾ ಮಾತಾಜಿ ಪುರುಷ ಈಶ್ವರ ಇನ್ನೊಂದಿದೆ. ಹೇಳಿ, ಅವ್ರು ಹೇಳಿದ್ದಾರೆ. ಪುರುಷ ಈಶ್ವರ ಹೇಚೆ ದ್ವಿಮೂರ್ತಿಯ ಆಹಾ ಮೂರ್ತಿ ಹಾಯಿಯ ವಿಶ್ವ ಸೃಷ್ಟಿ ಕರೆ ನಿಮಿತ್ತ ಉಪಾದಾನ ಲಹ. ಮಾಯಾ ಬಹಿರಂಗ ಶಕ್ತಿ ಏಚೆ ಹೇಗೆ ದುಯಿ ಅಂಶ ಎರಡು ಭಾಗಗಳು ನಿಮಿತ್ತ ಕಾರಣ ಉಪಾದಾನ ಘಟಕ ವಸ್ತುಗಳು. ಮಾಯಾ ಬಹಿರಂಗ ಶಕ್ತಿ ನಿಮಿತ್ತ ಹೇತು ಮೂಲ ಕಾರಣ ಉಪಾದಾನ ಘಟಕ ವಸ್ತುಗಳು ಪ್ರಧಾನ ತತ್ಕ್ಷಣದ ಕಾರಣಗಳು. ಕಾರಣ ಪುರುಷ ಭಗವಾನ್ ವಿಷ್ಣು ಈಶ್ವರ ದೇವೋತ್ತಮ ಪರಮಪುರುಷ ಐಚೆ ಹೇಗೆ ದ್ವಿಮೂರ್ತಿ ಆಯಿಯ ಎರಡು ರೂಪಗಳನ್ನು ಧರಿಸಿ ವಿಶ್ವ ಸೃಷ್ಟಿಕರೆ ಈ ಐಕ ಜಗತ್ತನ್ನು ಸೃಷ್ಟಿಸುತ್ತಾನೆ. ನಿಮಿತ್ತ ಮೂಲ ಕಾರಣ ಉಪಾದಾನ ಐಕ ಕಾರಣ ಲಾಹ್ಯ ಜೊತೆಯಲ್ಲಿ ಅಂತಾನೋ ಏನೋ ಇರ್ಬೇಕು ಮತ್ತೆ ಇಲ್ಲಿ ಅನುವಾದ. ಬಹಿರಂಗ ಶಕ್ತಿಗೆ ನಿಮಿತ್ತ ಹಾಗೂ ಉಪಾದಾನ ಎಂದು ಎರಡು ಮುಖಗಳುಂಟು. ಮಾಯೆಯು ನಿಮಿತ್ತ ಹಾಗೂ ಪ್ರಧಾನವು ಉಪಾದಾನ. ಬಹಿರಂಗ ಶಕ್ತಿಯು ಎರಡು ರೂಪಗಳನ್ನು ಹೇಗೆ ಧರಿಸಿದೆಯೋ ಹಾಗೆಯೇ ದೇವತ್ವ ಪುರುಷ ವಿಷ್ಣುವು ಭೌತಿಕ ಜಗತ್ತನ್ನು ನಿರ್ಮಿಸಲು ನಿಮಿತ್ತ ಹಾಗೂ ಉಪಾದಾನಗಳೆಂಬ ಎರಡು ರೂಪಗಳನ್ನು ಧರಿಸುತ್ತಾನೆ. ಭಾವಾರ್ಥ: ಸೃಷ್ಟಿಯ ಮೂಲ ಕಾರಣವನ್ನು ಕಂಡುಹಿಡಿಯಲು ಎರಡು ಬಗೆಯ ಸಂಶೋಧನೆ ಮಾರ್ಗಗಳಿವೆ. ಒಂದು ಸಿದ್ಧಾಂತದ ಪ್ರಕಾರ ಪೂರ್ಣಾನಂದನು ನಿರಂತನು ಸರ್ವಜ್ಞ ರೂಪಿಯೂ ಆದ ಪುರುಷೋತ್ತಮ ಪರಮ ಪುರುಷನು ಈ ವ್ಯಕ್ತ ಜಗತ್ತಿನ ಸೃಷ್ಟಿಗೆ ಪರೋಕ್ಷ ಕಾರಣವು ಆಧ್ಯಾತ್ಮಿಕ ಲೋಕದ ಸೃಷ್ಟಿಗೆ ಪ್ರತ್ಯಕ್ಷ ಕಾರಣವೂ ಆಗಿದ್ದಾನೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ವೈಕುಂಠ ಲೋಕಗಳೆಂಬ ಅಸಂಖ್ಯ ಆಧ್ಯಾತ್ಮಿಕ ಗ್ರಹ ಯುಗಗಳು, ಗೋಲೋಕ ವೃಂದಾವನ ಎಂಬ ಹೆಸರಿನಲ್ಲಿ ಭಗವಂತನ ವ್ಯಕ್ತಿಗತ ಧಾಮವೂ ಇದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭೌತಿಕ ರೂಪದ ವ್ಯಕ್ತ ಜಗತ್ತು ಹಾಗೂ ಆಧ್ಯಾತ್ಮಿಕ ಜಗತ್ತು ಎಂಬ ಎರಡೂ ಜಗತ್ತುಗಳಿವೆ. ಇಹಲೋಕಗಳಲ್ಲಿ ಹೇಗೆ ಅಸಂಖ್ಯ ಗ್ರಹಗಳು ಬ್ರಹ್ಮಾಂಡಗಳು ಇವೆಯೋ ಹಾಗೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಕೂಡ ವೈಕುಂಠ ಲೋಕಗಳು ಹಾಗೂ ಗೋಲೋಕವು ಸೇರಿದಂತೆ ಅಗಣಿತ ಆಧ್ಯಾತ್ಮಿಕ ಗ್ರಹಗಳು ಬ್ರಹ್ಮಾಂಡಗಳು ಐಹಿಕ ಹಾಗೂ ಆಧ್ಯಾತ್ಮಿಕ ಲೋಕಕ್ಕೆರಡಕ್ಕೂ ಪರಮಪ್ರಭುವೇ ಕಾರಣನು. ಈ ಸುವ್ಯವಸ್ಥಿತ ಜಗತ್ ರಚನೆಯು ಯಾವುದೋ ಒಂದು ವಿವರಿಸಲಾಗದ ಹಾಗೂ ಅಗೋಚರ ಶೂನ್ಯದಿಂದ ಉಂಟಾಗಿದೆ ಎಂಬುದನ್ನು ಇನ್ನೊಂದು ತರ್ಕ. ಈ ವಾದವು ಅರ್ಥಹೀನವಾದದ್ದು. ಮೇಲಿನ ಎರಡು ವಾದಗಳಲ್ಲಿ ಮೊದಲನೆಯದನ್ನು ವೇದಾಂತಿ ದರ್ಶಕನು ಒಪ್ಪಿಕೊಂಡಿದ್ದಾನೆ. ಎರಡನೆಯ ವಾದಕ್ಕೆ ಶಾಂಕಾಶ್ಮತಿಯು ನಾಸ್ತಿಕ ದರ್ಶನದ ಬೆಂಬಲವಿದೆ. ಈ ಎರಡನೆಯ ವಾದವು ವೇದಾಂತ ದರ್ಶನದ ನಿರ್ಣಯವನ್ನು ನೇರವಾಗಿಯೇ ವಿರೋಧಿಸುತ್ತದೆ. ಜ್ಞಾನವುಳ್ಳ ಯಾವುದೋ ಒಂದು ಆಧ್ಯಾತ್ಮಿಕ ಸತ್ವವು ಈ ಜಗತ್ ರಚನೆಗೆ ಆಗಿರಬಹುದಾದದ್ದನ್ನು ಪ್ರಾಪಂಚಿಕ ವಿಜ್ಞಾನಿಗಳು ಕಾಣಲಾರರು. ಅಸಂಖ್ಯಾತ ಜೀವಿಗಳಲ್ಲಿ ಕಾಣುವ ತಿಳಿವು ಹಾಗೂ ಜೀವಶಕ್ತಿಯ ಸೂಚನೆಗಳು ವ್ಯಕ್ತ ಜಗತ್ತಿನ ಮೂರು ಗುಣಗಳಿಂದ ಉಂಟಾಗಿದೆಯೆಂದು ಇಂತಹ ನಿರೀಶ್ವರವಾದಿ ಸಾಂಖ್ಯ ತತ್ವಜ್ಞರು ಆಲೋಚಿಸುತ್ತಾರೆ. ಆದ್ದರಿಂದ ಜಗತ್ ಸೃಷ್ಟಿಯ ಮೂಲ ಕಾರಣದ ಬಗೆಗೆ
ಸಾಂಖ್ಯವಾದಿಗಳು ವೇದಾಂತ ನಿರ್ಣಯಗಳ ವಿರೋಧಿಗಳೇ ಆಗಿದ್ದಾರೆ. ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ವಿ ಮಂಗಳ ಮಾತಾಜಿ ಓದಿ. ಶ್ವೇತಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ. ಇದ್ ಮಾಡ್ಕೊ. ವಾಸ್ತವವಾಗಿ ಪರಮಾತ್ಮರ ಚೇತನಾತ್ಮವು ಎಲ್ಲಾ ಬಗೆಯ ಪ್ರದರ್ಶನಗಳಿಗೂ ಕಾರಣ ಮತ್ತು ಆ ಚೇತನಾತ್ಮವು ಶಕ್ತನಾಗಿ ಸದಾ ಪೂರ್ಣವೇ. ಯಾವ ಪರಮಾತ್ಮನ ಪುರುಷನಲ್ಲಿ ಎಲ್ಲಾ ಶಕ್ತಿಗಳು ಒಂದುಗೂಡಿವೆಯೋ ಆ ದೇವೋತ್ತಮ ಪರಮ ಪುರುಷನ ಶಕ್ತಿಯಿಂದ ಈ ಸುವ್ಯವಸ್ಥಿತ ಜಗತ್ತಿನ ರಚನೆಯಾಗಿದೆ. ಈ ವ್ಯಕ್ತ ಜಗತ್ತಿನ ವಿಚಾರವನ್ನು ಒಂದು ಮಾನಸಿಕ ಕಲ್ಪನೆಯಾಗಿ ಪರಿಗಣಿಸಿರುವ ತಂತ್ರಜ್ಞರು ಜಡದ್ರವ್ಯದ ಅದ್ಭುತ ಶಕ್ತಿಗಳನ್ನು ಮಾತ್ರ ಮೆಚ್ಚಬಲ್ಲರು. ಇಂಥ ತತ್ವವೇತ್ತರು ಭಗವಂತನೆಂಬ ಗ್ರಹಿಕೆಯನ್ನು ಭೌತಿಕ ಪ್ರಕೃತಿಯ ಒಂದು ಫಲ ಅಥವಾ ಪರಿಣಾಮವೆಂದು ಒಪ್ಪಿಕೊಳ್ಳುತ್ತಾರೆ. ಈ ಜನರ ನಿರ್ಣಯದ ಪ್ರಕಾರ ಶಕ್ತಿಯ ಮೂಲವು ಕೂಡ ಆ ಐಕ ಶಕ್ತಿಯ ಫಲವೇ. ಈ ವ್ಯಕ್ತ ಜಗತ್ತಿನಲ್ಲಿ ಕಾಣುವ ಜೀವಿಗಳು ಭೌತಿಕ ಪ್ರಕೃತಿಯಿಂದ ಉಂಟಾಗಿವೆ ಎಂದು ಈ ತತ್ವವೇತ್ತರು ತಪ್ಪಾಗಿ ಗ್ರಹಿಸುತ್ತಾರೆ. ಅಷ್ಟೇ ಅಲ್ಲ, ಪರತರ ಪ್ರಜ್ಞಾವಂತ ಪುರುಷನು ಕೂಡ ಇದೇ ರೀತಿ ಭೌತಿಕ ಶಕ್ತಿಯ ಫಲಶ್ರುತಿ ಎಂದು ಆಲೋಚಿಸುತ್ತಾರೆ. ಭೋಗವಾದಿ ತತ್ವವೇತ್ತರು ಹಾಗೂ ವಿಜ್ಞಾನಿಗಳು ತಮ್ಮ ಅಪರಿಪೂರ್ಣ ಇಂದ್ರಿಯಗಳಲ್ಲಿ ಬಹುವಾಗಿ ಮಗ್ನರಾಗಿದ್ದಾರೆ. ಆದ್ದರಿಂದ ಸ್ವಾಭಾವಿಕವಾಗಿಯೇ ಜೀವಶಕ್ತಿಯ ಭೌತ ರಾಸಾಯನಿಕ ಕ್ರಿಯೆ ಎಂಬ ಫಲವೆಂಬ ನಿರ್ಣಯಕ್ಕೆ ಬರುತ್ತಾರೆ. ಆದರೆ ವಸ್ತುಸ್ಥಿತಿ ಇದಕ್ಕೆ ತೀರಾ ವಿರುದ್ಧವಾಗಿದೆ. ಜಡವು ಚೇತನದ ಫಲ. ಭಗವದ್ಗೀತೆಯ ಪ್ರಕಾರ ಪರಮಚೇತನವು ಅಥವಾ ದೇವೋತ್ತಮನು ಎಲ್ಲಾ ಶಕ್ತಿಗಳ ಮೂಲ. ಒಂದು ಮಿತ ಪದಾರ್ಥವನ್ನು ಸ್ಥಳ ಹಾಗೂ ಕಾಲದ ಮಿತಿಗಳಲ್ಲಿ ಅಧ್ಯಯನ ಮಾಡುತ್ತಾ ಸಂಶೋಧನಾ ಕಾರ್ಯದಲ್ಲಿ ಒಬ್ಬ ವ್ಯಕ್ತಿಯು ಮುಂದುವರಿದಾಗ ಭಗವತ್ ರೂಪದಲ್ಲಿನ ಅದ್ಭುತ ಕಾಣೆಗಳನ್ನು ಗಮನಿಸಿ ಮುಖ ವಿಸ್ಮಿತನಾಗುತ್ತಾನೆ. ಸ್ವಾಭಾವಿಕವಾಗಿ ವ್ಯಾಪ್ತಿ ಮಾರ್ಗದ ತರ್ಕ ಹಿಡಿದು ಸಂಶೋಧನೆ ಮುಂದುವರಿಸುವುದನ್ನು ಮೋಡಿ ಒಳಗಾದವನಂತೆ ಒಪ್ಪಿಕೊಳ್ಳುತ್ತಾ ಹೋಗುತ್ತಾನೆ. ಅವರೋಹಣ ಮಾರ್ಗದ ಮೂಲಕ ಅರ್ಥ ಮಾಡಿಕೊಳ್ಳುವುದರಿಂದ ವ್ಯಕ್ತಿಯು ಪರ ಪುರುಷನು, ದೇವೋತ್ತಮ ಪುರುಷನು ಸರ್ವ ಕಾರಣಗಳ ಕಾರಣನೆಂದು ಒಪ್ಪಿಕೊಳ್ಳುತ್ತಾನೆ. ಅವನು ವಿವಿಧ ಶಕ್ತಿಗಳಿಂದ ತುಂಬಿದವನಾಗಿರುತ್ತಾನೆ ಮತ್ತು ಅವನು ನಿರಾಕಾರನಲ್ಲ, ಶೂನ್ಯವೂ ಅಲ್ಲ. ಪರಮ ಪುರುಷನ ನಿರಾಕಾರ ಲಕ್ಷಣವು ಅವನದೇ ಶಕ್ತಿಯ ಇನ್ನೊಂದು ಪ್ರದರ್ಶನವಷ್ಟೇ. ಆದ್ದರಿಂದ ಜಡದ್ರವ್ಯವು ಸೃಷ್ಟಿಯ ಮೂಲ ಕಾರಣವೆಂಬ ತತ್ವವು ವಸ್ತುಸ್ಥಿತಿಗೆ ತೀರ ವಿರುದ್ಧವಾಗಿದೆ. ಈ ಭೌತಿಕ ವ್ಯಕ್ತ ಜಗತ್ತು ಅಚಿಂತ್ಯ ಶಕ್ತಿವಂತನಾದ ದೇವೋತ್ತಮ ಪರಮ ಪುರುಷನ ಕುಡಿ ನೋಟದಿಂದ ಸ್ಪಷ್ಟವಾಗುತ್ತದೆ. ಪರಮ ದೇವೋತ್ತಮ ಪುರುಷನಿಂದ ಐಕ ಪ್ರಕೃತಿಯಲ್ಲಿ ವಿದ್ಯುತ್ ಸಂಚಾರವಾಗುತ್ತದೆ. ಇತ್ತ ಜೀವಿಯು ಕಾಲ ಹಾಗೂ ಸ್ಥಳದ ಮಿತಿಗಳಿಗೆ ಒಳಪಟ್ಟು ಭೌತಿಕ ಪ್ರದರ್ಶನದ ಜಗತ್ತಿನ ಬಗೆಗೆ ಗೌರವಪೂರ್ವಕ ಭಯದಿಂದ ಬಂದಿಯಾಗುತ್ತಾನೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ದೇವೋತ್ತಮ ಪರಮ ಪುರುಷನು ಪ್ರಾಪಂಚಿಕ ತತ್ವವೇತ್ತ ಹಾಗೂ ವಿಜ್ಞಾನಿಯ ಗ್ರಹಿಕೆಗೆ ವಾಸ್ತವವಾಗಿ ತಾನು ವ್ಯಕ್ತಗೊಳಿಸುವ ಶಕ್ತಿಯಿಂದಲೇ ದಕ್ಕುತ್ತಾನೆ. ಶಕ್ತಿಗಳ ಮೂಲ ಹಾಗೂ ಸ್ವಯಂ ಶಕ್ತಿಗಳಿಗೆ ಇರುವ ಸಂಬಂಧವನ್ನು ತಿಳಿದುಕೊಂಡಿಲ್ಲದಿರುವುದು ಕಾರಣವಾಗಿ ದೇವೋತ್ತಮ ಪುರುಷನ ಶಕ್ತಿಯನ್ನು ಅಥವಾ ಅವನ ವಿವಿಧ ಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಲಾಗದ ಒಬ್ಬ ವ್ಯಕ್ತಿಯು ದೈವದ ಬಗೆಗೆ ತನ್ನ ಗ್ರಹಿಕೆಯಲ್ಲಿ ತಪ್ಪು ಮಾಡುವ ಸಂಭವ ಸದಾ ಇರುತ್ತದೆ. ಈ ಅವಗುಣಗಳನ್ನು ವಿವರ್ತ ಎಂದು ಕರೆಯುತ್ತಾರೆ. ಭೋಗವಾದಿ ವಿಜ್ಞಾನಿಗಳು ತತ್ವಜ್ಞಾನಿಗಳು ಎಲ್ಲಿಯ ತನಕ ಸರಿಯಾದ ನಿರ್ಣಯಕ್ಕೆ ಬರುವುದಿಲ್ಲ ಅಲ್ಲಿಯ ತನಕ ಈ ಮಹನೀಯರು ಪ್ರಾಪಂಚಿಕ ಪರಿಸರದಲ್ಲೇ ಸುತ್ತಾಡುತ್ತಿರುತ್ತಾರೆ. ಪರಮ ಸತ್ಯದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆಯೇ ಇರುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧ್ಯಾನವಿತಾ ಮಾತಾಜಿ ಓದಿ. ಧ್ಯಾನವಿತಾ. ಶ್ವೇತಾ ಮಾತಾಜಿ ಹರೇ ಓದಿ. ಕೃಷ್ಣ. ಖ್ಯಾತ ವೈಷ್ಣವ ತತ್ವವೇತ್ತರಾದ ಶ್ರೀಲ ಬಲದೇವ ವಿದ್ಯಾಭೂಷಣರು ಐಹಿಕ ಭೋಗಾಸಕ್ತರ ನಿರ್ಣಯಗಳನ್ನು ತಮ್ಮ ಗೋವಿಂದ ಭಾಷಾ ಎಂಬ ಗ್ರಂಥದಲ್ಲಿ ಬಹು
ಸುಂದರವಾಗಿ ವಿವರಿಸಿದ್ದಾರೆ. ಗೋವಿಂದ ಭಾಷ್ಯವು ವೇದಾಂತ ಸೂತ್ರದ ಮೇಲಿನ ವ್ಯಾಖ್ಯಾನ. ಬಲದೇವ ವಿದ್ಯಾಭೂಷಣರು ಹೀಗೆ ಬರೆಯುತ್ತಾರೆ. ಸಾಂಖ್ಯ ದರ್ಶನದ ಆಚಾರ್ಯನಾದ ಕಪಿಲನು ಬೇರೆ ಬೇರೆ ಮೂಲತತ್ವಗಳನ್ನು ತನ್ನ ಅಭಿಪ್ರಾಯಕ್ಕೆ ತಕ್ಕಂತೆ ಜೋಡಿಸಿ ಬಿಟ್ಟಿದ್ದಾನೆ. ಅವನ ಪ್ರಕಾರ ಭೌತ ಪ್ರಕೃತಿಯು 3 ಪ್ರಕೃತಿಯ ಗುಣಗಳ ಎಂದರೆ ಸತ್ವ, ರಜಸ್ಸು ಹಾಗೂ ತಮೋಗುಣಗಳ ಸಮತೋಲನವನ್ನು ಒಳಗೊಂಡಿವೆ. ಭೌತ ಪ್ರಕೃತಿಯು ಮಹತ್ ಎನ್ನುವ ಭೌತಿಕ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಈ ಮಹತ್ ಎನ್ನುವ ಶಕ್ತಿಯು ಮಿಥ್ಯಾಹಂಕಾರವನ್ನು ಸೃಷ್ಟಿಸುತ್ತದೆ. ಅಹಂಕಾರವು ಇಂದ್ರಿಯ ಗ್ರಹಿಕೆಯ 5 ವಸ್ತುಗಳಿಗೆ ಜನ್ಮ ನೀಡುತ್ತದೆ. ಈ 5 ವಸ್ತುಗಳು 10 ಇಂದ್ರಿಯಗಳು, 5 ಇಂದ್ರಿಯಗಳು ಜ್ಞಾನಾರ್ಜನೆಗಾಗಿ ಮತ್ತು ಇತರ 5 ಇಂದ್ರಿಯಗಳು ಕರ್ಮ ಮಾಡುವುದಕ್ಕಾಗಿ ಮನಸ್ಸು ಹಾಗೂ ಪಂಚಭೂತಗಳನ್ನು ಸೃಷ್ಟಿಸುತ್ತವೆ. ಪುರುಷ ಅಥವಾ ಭೋಕ್ತೃವನ್ನು 24 ದ್ರವ್ಯಗಳ ಜೊತೆ ಸೇರಿಸಿದರೆ ಒಟ್ಟು 25 ತತ್ವಗಳಾಗುವವು. ಈ 25 ಮೂಲ ತತ್ವಗಳ ಅವ್ಯಕ್ತ ಘಟಕವನ್ನು ಪ್ರಕೃತಿ ಅಥವಾ ಭೌತಿಕ ಪ್ರಕೃತಿ ಎಂದು ಕರೆಯಲಾಗಿದೆ. ಭೌತಿಕ ಪ್ರಕೃತಿಯ ಗುಣಗಳು ಸುಖದ ಮೂಲ, ದುಃಖ ಹೇತು ಹಾಗೂ ಭ್ರಮೆಯ ಕಾರಣ ಎಂದು 3 ಹಂತಗಳಲ್ಲಿ ಸಂಘಟಿತವಾಗಬಲ್ಲವು. ಸತ್ವಗುಣವು ಲೌಕಿಕ ಸುಖಕ್ಕೂ, ರಜೋಗುಣವು ದುಃಖಕ್ಕೂ, ತಮೋಗುಣವು ಭ್ರಮೆಗೂ ಕಾರಣ. ನಮ್ಮ ಲೋಕಾನುಭವದ್ದು ಈ 3 ವ್ಯಕ್ತ ಸ್ಥಿತಿಗಳ ಸುಖ, ದುಃಖ ಹಾಗೂ ಭ್ರಮೆಗಳ ಗಡಿಗಳಲ್ಲಿಯೇ ಉಳಿದುಕೊಳ್ಳುತ್ತದೆ. ಉದಾಹರಣೆಗೆ, ಸುಂದರಿಯಾದ ಸ್ತ್ರೀಯೊಬ್ಬಳು ಆಕೆಯನ್ನು ಹೆಂಡತಿಯಾಗಿ ಪಡೆದಿರುವ ಗಂಡಸಿನ ಪಾಲಿಗೆ ಲೌಕಿಕ ಸುಖದ ಕಾರಣವಾಗುತ್ತಾಳೆ. ಇದೇ ಸುಂದರ ಸ್ತ್ರೀಯು ಆಕೆಯಿಂದ ತಿರಸ್ಕೃತನಾದ ಅಥವಾ ಆಕೆಯ ಸಿಟ್ಟಿಗೆ ತುತ್ತಾದ ವ್ಯಕ್ತಿಯ ಪಾಲಿಗೆ ದುಃಖ ಹೇತುವಳಾಗುತ್ತಾಳೆ. ಮತ್ತು ಆಕೆಯು ತನ್ನ ಗಂಡನನ್ನೇ ತ್ಯಜಿಸಿದರೆ ಆ ಗಂಡಸಿನ ಭ್ರಮೆಗೆ ಕಾರಣವಾಗುತ್ತಾಳೆ. 2 ಹರೇ ಬಗೆಯ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ದಯಾನಿತ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. 2 ಬಗೆಯ ಇಂದ್ರಿಯಗಳ ಯಾವುದೆಂದರೆ 10 ಬಾಹ್ಯ ಇಂದ್ರಿಯಗಳು ಹಾಗೂ 1 ಅಂತರಂಗ ಇಂದ್ರಿಯ. ಮನಸ್ಸು ಹೇಗೆ ಮನಸ್ಸು ಹಿಂಗೆ 11 ಇಂದ್ರಿಯಗಳು ಉಂಟು. ಕಪಿಲನ ಪ್ರಕಾರ ಭೌತಿಕ ಪ್ರಕೃತಿಯ ನಿರಂತರ ಹಾಗೂ ಸರ್ವಶಕ್ತವಾದವು ಮೂಲತಃ ಆತ್ಮ ಎಂಬುದು ಇಲ್ಲಿ ಮತ್ತು ಆತ್ಮ ಎಂಬುದು ಇಲ್ಲ ಮತ್ತು ಜಡ ದ್ರವ್ಯಕ್ಕೆ ಕಾರಣವಿಲ್ಲ. ಜಡ ದ್ರವ್ಯವೇ ಎಲ್ಲದಕ್ಕೂ ಪ್ರಮುಖ ಕಾರಣ. 5 ಎಲ್ಲಾ ಕಾರಣಗಳು ಅದು ಎಲ್ಲಾ ಕಾರಣಗಳನ್ನು ವ್ಯಾಪಿಸಿಕೊಂಡಿರುವ ಕಾರಣ. ಮಹತ್ತತ್ವ ಮಿಥ್ಯಾಹಂಕಾರ ಹಾಗೂ ಇಂದ್ರಿಯ ಗ್ರಹಿಕೆಯ ಸಾಧನಗಳಾದ 5 ವಸ್ತುಗಳು ಇವಷ್ಟು ಭೌತ ಪ್ರಕೃತಿಯ 7 ವಿಭಿನ್ನ ಪ್ರಕಟ ರೂಪಗಳೆಂದು ಸಂಖ್ಯಾ ದರ್ಶನವು ಬಗೆಯುತ್ತದೆ. ಭೌತ ಪ್ರಕೃತಿಗೆ ನಿಮಿತ್ತ ಹಾಗೂ ಉಪಾದಾನಗಳೆಂಬ 2 ಲಕ್ಷಣಗಳು ಉಂಟು. ಪುರುಷ ಅಥವಾ ಭೋಕ್ತೃವು ಪರಿವರ್ತನಶೀಲನಲ್ಲಿ ಶೀಲನಲ್ಲ. ಅದೇ ಭೌತ ಪ್ರಕೃತಿಯ ಪರಿವರ್ತನಶೀಲವಾದದ್ದು. ಭೌತ ಪ್ರಕೃತಿಯ ನಿಷ್ಕ್ರಿಯವೇ ಆದರೂ
ನಿಷ್ಕ್ರಿಯವೇ ಆದರೂ ಅದು ಅನೇಕ ಜೀವಿಗಳಿಗೆ ಸುಖ ಹಾಗೂ ಬಿಡುಗಡೆಯ ಸಾಧನವಾಗಿದೆ. ಅದರ ಕಾರ್ಯ ಚಟುವಟಿಕೆಗಳು ಇಂದ್ರಿಯ ಗ್ರಹಿಕೆಯನ್ನು ಮೀರಿದ್ದು ಆದರೂ ಅವು ಏನೆಂಬುದನ್ನು ಏನೆಂಬುದನ್ನು ಉನ್ನತ ಮಟ್ಟದ ಬುದ್ಧಿಯ ಊಹಿಸಬಲ್ಲದು. ಭೌತ ಪ್ರಕೃತಿಯ ಅಖಂಡವಾದದ್ದೇ ಆದರೂ ತ್ರಿಗುಣಗಳು ಒಂದೆರಡನ್ನೊಂದು ಬೆರೆತು ಕಾರ್ಯ ಮಾಡುವುದರಿಂದ ಐದಲ್ಲ ಮಾತಾಜಿ ಅದು ಮಾಡುವುದರಿಂದ ಅದು ಅದು ಮಹತ್ತತ್ವ ಹಾಗೂ ಅದ್ಭುತ ರಮ್ಯ ವ್ಯಕ್ತಿ ಜಗತ್ತನ್ನು ಸೃಷ್ಟಿಸಬಲ್ಲದು. ಇಂತಹ ಪರಿವರ್ತನೆಗಳು ಭೌತ ಪ್ರಕೃತಿಯನ್ನು ಎರಡು ಭಾಗಗಳಾಗಿ ಅಂದರೆ ನಿಮಿತ್ತ ಹಾಗೂ ಸ್ವಲ್ಪ ಮೇಲೆ ಮಾಡ್ತೀರಾ? ಆರತಿ ಮಾತಾಜಿ ಭವಾನಿ ರಂಗಸ್ವಾಮಿ ಮಾತಾಜಿ ಕಂಟಿನ್ಯೂ ಮಾಡಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭೌತ ಪ್ರಕೃತಿಯು ಹಾಗೂ ಬಿಡುಗಡೆ ಅಲ್ಲಿಂದ ಮಾತಾಜಿ. ಭೌತ ಪ್ರಕೃತಿ ಇಲ್ಲಿ ಇಂತಹ ಪರಿವರ್ತನೆಗಳು ಭೌತ ಪ್ರಕೃತಿಯನ್ನು ಎರಡು ಭಾಗಗಳಾಗಿ ಎಂದರೆ ನಿಮಿತ್ತ ಹಾಗೂ ಉಪಾದಾನಗಳಾಗಿ ವಿಂಗಡಿಸುತ್ತವೆ. ಪುರುಷ ಅಥವಾ ಮೋಕ್ಷವು ಚಟುವಟಿಕೆ ಇಲ್ಲದವನು, ಭೌತಿಕ ಗುಣಗಳು ಅವನಲ್ಲಿಲ್ಲ. ಆದರೂ ಅದೇ ಹೊತ್ತಿನಲ್ಲಿ ಪುರುಷನು ಒಡೆಯ ಜ್ಞಾನದ ಕುರುಹಾಗಿ ಪ್ರತಿ ಜೀವಿಯಲ್ಲೂ ಇರುವವನು. ಉಪಾದಾನ ಕಾರಣವನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಪುರುಷ ಅಥವಾ ಭೋಕ್ತೃವು ಕ್ರಿಯಾಶೀಲವಾಗಿಲ್ಲದೆ ಇರುವುದರಿಂದ ಎಲ್ಲಾ ಸುಖ ಅಥವಾ ಮೇಲ್ವಿಚಾರಣೆಯಿಂದ ದೂರವಿರುತ್ತಾನೆ ಎಂದು ಊಹಿಸಬಹುದಾಗಿದೆ. ಪ್ರಕೃತಿಯ ಭೌತ ಪ್ರಕೃತಿ ಹಾಗೂ ಪುರುಷನ ಭೋಕ್ತೃ ಸ್ವಭಾವಗಳನ್ನು ವಿವರಿಸಿದ್ದಾದ ಮೇಲೆ ಸಾಂಖ್ಯ ದರ್ಶನವು ಮುಂದುವರಿದು ಪ್ರಕೃತಿ ಮತ್ತು ಪುರುಷರು ಒಂದಾದದ್ದರ ಅಥವಾ ಒಂದರ ಹತ್ತಿರ ಇನ್ನೊಂದು ಇದ್ದುದರ ಫಲವೇ ಈ ಸೃಷ್ಟಿ ಎಂದು ಖಂಡಿತವಾಗಿ ಹೇಳುತ್ತದೆ. ಇಂತಹ ಒಂದಾಗುವಿಕೆಯಿಂದ ಭೌತಿಕ ಪ್ರಕೃತಿಯಲ್ಲಿ ಜೀವದ ಚಿಹ್ನೆಗಳು ಕಾಣಿಸಿಕೊಳ್ಳುತ್ತವೆ. ಆದರೆ ಭೋಕ್ತೃವಿನಲ್ಲಿ ಎಂದರೆ ಪುರುಷನಲ್ಲಿ ನಿಯಂತ್ರಿಸುವ ಹಾಗೂ ಸುಖಿಸುವ ಶಕ್ತಿಗಳಿವೆ ಎಂದು ನಾವು ಊಹಿಸಬಹುದು. ಸಾಕಷ್ಟು ತಿಳಿವಿನ ಅಭಾವದಿಂದಾಗಿ ಪುರುಷನು ಭ್ರಮಾವಶನಾದಾಗ ತಾನೇ ಭೋಕ್ತೃ ಎಂದು ಅವನಿಗೆನಿಸುತ್ತದೆ. ಹಾಗೆಯೇ ಅವನು ಜ್ಞಾನಪೂರ್ಣನಾದಾಗ ಮೋಕ್ಷ ಗಳಿಸುತ್ತಾನೆ. ಪ್ರಕೃತಿಯ ಕಾರ್ಯಚಟುವಟಿಕೆಗಳಿಗೆ ಪುರುಷನು ಸದಾ ಉದಾಸೀನದಿಂದಿರುತ್ತಾನೆ ಎಂದು ಅವನು ಸಾಂಖ್ಯ ದರ್ಶನದಲ್ಲಿ ವರ್ಣಿತನಾಗಿದ್ದಾನೆ. ಸಾಂಖ್ಯ ತತ್ವಜ್ಞನು 3 ಬಗೆಯ ರುಜುವಾತುಗಳನ್ನು ಸ್ವೀಕರಿಸುತ್ತಾನೆ. ಅವು ಹೀಗುಂಟು: ನೇರ ಗ್ರಹಿಕೆ, ಊಹೆ ಹಾಗೂ ಸಂಪ್ರದಾಯದ ಪ್ರಮಾಣ. ಇಂತಹ ರುಜುವಾತು ಪೂರ್ಣವಾಗಿದ್ದಾಗ ಎಲ್ಲವೂ ಸರಿಯೇ. ತುಲನಾ ಪ್ರಕ್ರಿಯೆಯು ಇಂತಹ ಪೂರ್ಣತೆಯ ಸ್ಥಿತಿಯಲ್ಲಿಯೇ ಆಗುತ್ತದೆ. ಈ ಬಗೆಯ ಸಾಕ್ಷ್ಯದ ಹೊರಗೆ ಬೇರಾವ ರುಜುವಾತು ಇಲ್ಲ. ಪ್ರತ್ಯಕ್ಷ ಗ್ರಹಿಕೆಯ ರುಜುವಾತು ಅಥವಾ ಸಂಪ್ರದಾಯ ಹೇಳುವ ಮಾತಿನ ಸಾಕ್ಷ್ಯ, ಈ ಎರಡರ ಬಗೆಗೆ ಹೆಚ್ಚೇನು ವಿವಾದವಿಲ್ಲ. ಸಾಂಖ್ಯ ದರ್ಶನವು 3 ಬಗೆಯ ಕಾರ್ಯವಿಧಾನವನ್ನು ವ್ಯಕ್ತ ಜಗತ್ತಿಗೆ ಕಾರಣಗಳೆಂದು ಗುರುತಿಸುತ್ತದೆ. ಪರಿಣಾಮಾತ್ ಪರಿವರ್ತನೆ, ಸಮನ್ವಯಾತ್ ಹೊಂದಿಕೊಳ್ಳುವುದು ಮತ್ತು ಶಕ್ತಿತಃ ಶಕ್ತಿಗಳ ಕಾರ್ಯ, ಇವೇ ಈ 3. ಶೀಲ ಬಲದೇವ ವಿದ್ಯಾಭೂಷಣರು ವೇದಾಂತ ಸೂತ್ರಕ್ಕೆ ಬರೆದಿರುವ ಭಾಷ್ಯದಲ್ಲಿ ಮೇಲಿನ ತೀರ್ಮಾನವನ್ನು ತೊಡೆದುಹಾಕಲು ಪ್ರಯತ್ನಿಸಿದ್ದಾರೆ. ಏಕೆಂದರೆ ವ್ಯಕ್ತ ಜಗತ್ತಿನ ಹುಟ್ಟಿಗೆ ಕಾರಣವೆಂದು ಹೇಳಲಾಗುವ ಈ ಪ್ರಮೇಯಗಳಲ್ಲಿ ಅವಿಶ್ವಾಸ ತೋರಿಸುವುದು ಇಡೀ ಸಾಂಖ್ಯ ದರ್ಶನವನ್ನೇ ರದ್ದು ಮಾಡಿಬಿಡುತ್ತದೆ ಎಂಬುದು ವಿದ್ಯಾಭೂಷಣರ ವಿಚಾರ. ಭೋಗವಾದಿ ತತ್ವಜ್ಞರು ಜಡ ದ್ರವ್ಯವೇ ಸೃಷ್ಟಿಯ ನಿಮಿತ್ತ ಹಾಗೂ ಉಪಾದಾನ ಕಾರಣಗಳೆಂದು ಒಪ್ಪಿಕೊಳ್ಳುತ್ತಾರೆ. ಆಗುವ ಪ್ರತಿಯೊಂದು ಪರಿವರ್ತನೆಗೂ ಜಡ ದ್ರವ್ಯವೇ ಕಾರಣವೆಂಬುದು ಅವರ ಗ್ರಹಿಕೆ. ಸಾಂಖ್ಯಕಾರಿಕರು
ಸಾಮಾನ್ಯವಾಗಿ ಮಡಿಕೆ ಹಾಗೂ ಜೇಡಿ ಮಣ್ಣಿನ ಉದಾಹರಣೆಯನ್ನು ನೀಡುತ್ತಾರೆ. ಮಡಿಕೆ ಹುಟ್ಟಲು ಜೇಡಿ ಮಣ್ಣು ಮೇಲ್ಮಾಡಿ ಮಾತಾಜಿ ಜೇಡಿ ಮಣ್ಣು ಕಾರಣ. ಆದರೆ ಜೇಡಿ ಮಣ್ಣನ್ನು ಕಾರಣ ಹಾಗೂ ಪರಿಣಾಮ ಎರಡೂ ಆಗಿ ಕಾಣಬಹುದು. ಇಲ್ಲಿ ಮಡಿಕೆಯು ಪರಿಣಮಿತ ವಸ್ತು ಹಾಗೂ ಜೇಡಿ ಮಣ್ಣು ಕಾರಣ ವಸ್ತು ಸರಿ. ಆದರೆ ಜೇಡಿ ಮಣ್ಣು ಎಲ್ಲೆಲ್ಲೂ ಕಾಣಸಿಗುತ್ತದೆ. ಮರವು ಕೂಡ ಜಡ ವಸ್ತುವೆ, ಆದರೆ ಮರ ಹಣ್ಣನ್ನು ತಳೆಯುತ್ತದೆ. ನೀರು ಜಡ ಪದಾರ್ಥ, ಆದರೆ ಅದು ಹರಿಯುತ್ತದೆ. ಹೀಗೆ ಜಡವು ಚಲನೆ ಹಾಗೂ ಫಲ ಎರಡಕ್ಕೂ ಕಾರಣವೆಂದು ಸಾಂಖ್ಯವಾದಿಗಳು ಹೇಳುತ್ತಾರೆ. ಹೀಗಾಗಿ ಜಡವು ವ್ಯಕ್ತ ಜಗತ್ತಿನ ಪ್ರತಿಯೊಂದಕ್ಕೂ ನಿಮಿತ್ತ ಹಾಗೂ ಉಪಾದಾನ ಕಾರಣಗಳೆಂದು ಹೇಳಬಹುದಾಗಿದೆ. ಈ ತೀರ್ಮಾನಕ್ಕೆ ಪ್ರತಿಯಾಗಿ ಶೀಲ ಬಲದೇವ ವಿದ್ಯಾಭೂಷಣರು ಪ್ರಧಾನದ ಲಕ್ಷಣಗಳನ್ನು ಈ ಕೆಳಗಿನಂತೆ ನಿರೂಪಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಪ್ರವೀಣ ನಾರಾಯಣ ಮಾತಾಜಿ. ಪ್ರವೀಣ ನಾರಾಯಣ, ಆರತಿ ಮಾತಾಜಿ. ನೆಕ್ಸ್ಟ್ ಮತ್ತೆಲ್ಲರಿಗೂ ಒಂದೊಂದು ಚಾನ್ಸ್ ಸಿಕ್ಕಿದೆ. ಪ್ರವೀಣ ನಾರಾಯಣ ಮಾತಾಜಿ ಓದಿ. ನಂದಿನಿ ಸೀನಪ್ಪ ಮಾತಾಜಿ ಓದಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲಿಂದ ಓದ್ಬೇಕು ಮಾತಾಜಿ? ಈ ಭೌತ ಪ್ರಕೃತಿಯು ನಿಷ್ಕ್ರಿಯವಾದದ್ದು. ಭೌತ ಪ್ರಕೃತಿಯು ನಿಷ್ಕ್ರಿಯವಾದದ್ದು. ಆದ್ದರಿಂದ ಅದು ಜಡದ ನಿಮಿತ್ತ ಅಥವಾ ಉಪಾದಾನ ಕಾರಣವಾಗಿರುವುದು ಅಸಂಭವ. ವ್ಯಕ್ತ ಜಗತ್ತಿನ ಅದ್ಭುತ ಏರ್ಪಾಡು ಹಾಗೂ ನಿರ್ವಹಣೆಯನ್ನು ನೋಡಿದರೆ ಈ ಏರ್ಪಾಡಿನ ಹಿಂದೆ ಒಂದು ಜೀವಂತ ಮೆದುಳು ಕೆಲಸ ಮಾಡುತ್ತಿರುವುದು ಕಂಡುಬರುತ್ತದೆ. ಏಕೆಂದರೆ ಒಂದು ಜೀವಂತ ಬುದ್ಧಿಶಕ್ತಿಯು ಕಾರ್ಯ ಮಾಡದಲ್ಲದೆ ಇಂತಹ ಏರ್ಪಾಡೊಂದು ಇರುವುದು ಸಾಧ್ಯವಿಲ್ಲ. ಪ್ರಜ್ಞಾಚೇತನವೊಂದು ಹಿನ್ನೆಲೆಯಲ್ಲಿಲ್ಲದೆ ಇಂತಹ ಏರ್ಪಾಡೊಂದು ಇರುವುದು ಸಾಧ್ಯ ಎಂದು ಯಾರೂ ಕಲ್ಪಿಸಿಕೊಳ್ಳಬಾರದು. ಜಡ ವಸ್ತುಗಳಾದ ಇಟ್ಟಿಗೆಗಳು ತಮ್ಮಂತೆ ತಾವೇ ದೊಡ್ಡ ಕಟ್ಟಡವಾಗಿ ಪರಿವರ್ತಿತವಾಗುವುದನ್ನು ತಮ್ಮ ದಿನನಿತ್ಯದ ಅನುಭವದಲ್ಲಿ ನಾವು ನೋಡುವುದಿಲ್ಲ. ಮಡಿಕೆ ಜೇಡಿಮಣ್ಣುಗಳ ಉದಾಹರಣೆಯನ್ನು ಒಪ್ಪಿಕೊಳ್ಳಲಾಗದು. ಏಕೆಂದರೆ ಮಡಿಕೆಗೆ ಸುಖ ದುಃಖಗಳ ಗ್ರಹಿಕೆ ಇಲ್ಲ. ಇಂತಹ ಗ್ರಹಿಕೆ ಏನಿದ್ದರೂ ಮಡಿಕೆಯನ್ನು ನೋಡುವವನಲ್ಲಿರುತ್ತದೆ. ಆದ್ದರಿಂದ ಇಲ್ಲಿ ಮಡಿಕೆಯನ್ನು ಜೀವದೊಂದಿಗೆ ಸೇರಿಸಲು ಬರುವುದಿಲ್ಲ. ವನಪಾಲಕನೊಬ್ಬನ ಸಹಾಯವಿಲ್ಲದೆ ಮರವೊಂದು ಭೂಮಿಯಿಂದ ತಾನಾಗಿಯೇ ಹೊಮ್ಮುತ್ತದೆಂದು ಭೌತ ವಿಜ್ಞಾನಿಗಳು ಕೆಲವೊಮ್ಮೆ ಹೇಳುವುದುಂಟು. ಮರವು ಹಾಗೆ ತಾನಾಗಿಯೇ ಮೇಲೇಳುವುದು ಜಡ ಸ್ವಭಾವವೆಂದು ಈ ವಿಜ್ಞಾನಿಗಳು ನೀಡುವ ವಿವರಣೆ ಜೀವಿಗಳಿಗೆ ಹುಟ್ಟಿನಿಂದಲೇ ಬಂದಿರುವ ಒಳ ಅರಿವು ಕೂಡ ಭೌತಿಕವಾದದ್ದೇ ಎಂದು ವಿಜ್ಞಾನಿಗಳು ಪರಿಗಣಿಸುತ್ತಾರೆ. ಆದರೆ ದೈಹಿಕ ಒಳ ಅರಿವಿನಂತಹ ಲೌಕಿಕ ಪ್ರವೃತ್ತಿಗಳು ಸ್ವತಂತ್ರವಾದುವು ಎಂದು ಒಪ್ಪಿಕೊಳ್ಳಲು ಬರುವುದಿಲ್ಲ. ಏಕೆಂದರೆ ದೇಹದಲ್ಲಿ ಒಂದು ಚೇತನಾತ್ಮವಿರುವುದರ ಸೂಚನೆಯನ್ನು ಆ ಪ್ರವೃತ್ತಿಗಳು ನೀಡುತ್ತವೆ. ವಾಸ್ತವವಾಗಿ ಮರಕ್ಕೆ ಆಗಲಿ ಅಥವಾ ಬೇರೆ ಯಾವ ಜೀವಿಯ ದೇಹಕ್ಕೆ ಆಗಲಿ ಯಾವುದೇ ಪ್ರವೃತ್ತಿ ಅಥವಾ ಒಳ ಅರಿವು ಇಲ್ಲ. ದೇಹದೊಳಗೆ ಆತ್ಮವಿದೆಯಾದ್ದರಿಂದ ಪ್ರವೃತ್ತಿ ಅಥವಾ ಒಳ ಅರಿವುಗಳು ಇವೆ. ಈ ಸಂಬಂಧದಲ್ಲಿ ಮೋಟಾರು ಕಾರು ಮತ್ತು ಅದರ ಚಾಲಕನ ಉದಾಹರಣೆಯನ್ನು ಕೊಡುವುದು ಲಾಭದಾಯಕವಾಗುತ್ತದೆ. ಕಾರು ಎಂಬ ವಾಹನಕ್ಕೆ ಎಡಕ್ಕೆ ಅಥವಾ ಬಲಕ್ಕೆ ತಿರುಗುವ ಪ್ರವೃತ್ತಿ ಇದೆ. ಆದರೆ ಒಂದು ಜಡವಸ್ತುವಾಗಿ ಆ ಕಾರು ಚಾಲಕನು ಆಜ್ಞೆ ಅಥವಾ ಆದೇಶ ನೀಡದಲ್ಲದೆ ತನ್ನಂತೆ ತಾನೇ ಎಡ ಅಥವಾ ಬಲಕ್ಕೆ ತಿರುಗುತ್ತದೆ ಎಂದು ಹೇಳಲಾಗದು. ಭೌತಿಕ ಕಾರು ಒಂದಕ್ಕೆ ಅದರ ಚಲನ ಉದ್ದೇಶಗಳಿಗೆ ಹೊರತಾದ ಸ್ವತಂತ್ರ ಪ್ರವೃತ್ತಿಗಳಾಗಲಿ ಒಳ ಅರಿವುಗಳಾಗಲಿ ಇಲ್ಲ. ಅರಣ್ಯಗಳಲ್ಲಿ ಮರಗಳು ತಾನಾಗಿ ಬೆಳೆಯುವ ವಿಷಯಕ್ಕೂ ಇದೇ ತತ್ವವು ಅನ್ವಯಿಸುತ್ತದೆ. ಮರದಲ್ಲಿ ಒಂದು ಆತ್ಮವಿದೆಯಾದ್ದರಿಂದ ಮರದ ಬೆಳವಣಿಗೆ ಆಗುತ್ತದೆ. ಧನ್ಯವಾದಗಳು. 3012507 ಐ ಥಿಂಕ್ ಶಕುಂತಳಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೀವೇ ಶಕುಂತಳನೇನಾ? ಹೌದು ಮಾತಾಜಿ. ಓದಿ.
ಅಕ್ಕಿ ರಾಶಿಯಿಂದ ಚೇಳುಗಳು ಹೊರಬರುತ್ತವಾದ್ದರಿಂದ ಅಕ್ಕಿಯೇ ಚೇಳುಗಳಿಗೆ ಅಲ್ಲಿ ಜನ್ಮ ಕೊಟ್ಟಿದೆ ಎಂದು ದಡ್ಡ ಜನರು ಕೆಲವು ಸಲ ಆತುರದ ನಿರ್ಣಯಕ್ಕೆ ಬಂದು ಬಿಡುತ್ತಾರೆ. ವಸ್ತುಸ್ಥಿತಿ ಏನಿದೆ ಎಂದರೆ ತಾಯಿ ಚೇಳೊಂದು ಅಕ್ಕಿ ರಾಶಿಯಲ್ಲಿ ಮೊಟ್ಟೆಗಳನ್ನಿಡುತ್ತದೆ. ಅಕ್ಕಿಯು ಕೊಡುವ ಕಾವಿನಿಂದಾಗಿ ಚೇಳಿನ ಮೊಟ್ಟೆಗಳು ಒಡೆದುಕೊಂಡು ಹಲವು ಚೇಳಿನ ಮರಿಗಳು ಕಾಲಕ್ರಮದಲ್ಲಿ ಹೊರಬರುತ್ತವೆ. ಇಷ್ಟರಿಂದ ಅಕ್ಕಿಯು ಚೇಳುಗಳಿಗೆ ಜನ್ಮ ಕೊಟ್ಟಿತೆಂದು ಅರ್ಥವಲ್ಲ. ಇದೇ ರೀತಿ ಹೊಳಪು ಹಾಸಿಗೆಗಳಿಂದ ತಗಣೆಗಳು ಹೊರಬರುವುದನ್ನು ಕಾಣಬಹುದು. ಹೀಗೆಂದ ಮಾತ್ರಕ್ಕೆ ಹಾಸಿಗೆಯೇ ತಗಣೆಗಳಿಗೆ ಜನ್ಮ ಕೊಟ್ಟಿದೆ ಎಂದು ಅರ್ಥವಲ್ಲ. ಹಾಸಿಗೆಯ ಕೊಳಕಿನ ಲಾಭ ಪಡೆದು ತಗಣೆಯಂತಹ ಜೀವಂತ ಆತ್ಮವು ಹೊರಬರುತ್ತದೆ. ಸೃಷ್ಟಿಯಲ್ಲಿ ನಾನಾ ಬಗೆಯ ಜೀವಿಗಳಿವೆ. ಕೆಲವು ಭ್ರೂಣದಿಂದ ಜನಿಸುತ್ತವೆ, ಕೆಲವು ಮೊಟ್ಟೆಯಿಂದ ಹೊರಬರುತ್ತವೆ, ಮತ್ತೆ ಕೆಲವು ಬೆವರಿನ ಕಾವಿನಿಂದ ಜನ್ಮ ತಾಳುತ್ತವೆ. ಹೀಗೆ ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ಮೂಲಗಳಿಂದ ಜನ್ಮ ತಾಳುತ್ತವೆ. ಇರುತ್ತಾ ಜಡದಿಂದ ಜೀವೋತ್ಪತ್ತಿಯಾಗುತ್ತದೆ ಎಂಬ ನಿರ್ಣಯಕ್ಕೆ ಯಾರೂ ಬಂದು ಬಿಡಬಾರದು. ಮರವು ಭೂಮಿಯಿಂದ ತನ್ನಂತೆ ತಾನೇ ಹೊರಬರುತ್ತದೆಂದು ಭೋಗವಾದಿಗಳು ನೀಡುವ ಉದಾಹರಣೆಗಳಿಗೂ ಇದೇ ತತ್ವವು ಅನ್ವಯವಾಗುತ್ತದೆ. ಒಂದು ನಿರ್ದಿಷ್ಟ ಪರಿಸರದ ಲಾಭ ಪಡೆದುಕೊಂಡು ಜೀವವು ಭೂಮಿಯಿಂದ ಹೊಮ್ಮುತ್ತದೆ. ಬೃಹದಾರಣ್ಯಕ್ಕೆ ಉಪನಿಷತ್ತಿನ ಪ್ರಕಾರ ಪ್ರತಿ ಜೀವಿಯು ತನ್ನ ಪೂರ್ವದ ಕರ್ಮಾನುಸಾರ ಒಂದು ನಿರ್ದಿಷ್ಟ ದೇಹವನ್ನು ಪಡೆದುಕೊಳ್ಳುವಂತೆ ದೈವದ ಏರ್ಪಾಡು ವಿಧಿಸುತ್ತದೆ. ಸೃಷ್ಟಿಯಲ್ಲಿ ವಿವಿಧ ಬಗೆಯ ದೇಹಗಳಿದ್ದು ಜೀವಿಯು ಬೇರೆ ಬೇರೆ ಆಕಾರದ ದೇಹಗಳನ್ನು ಪಡೆದುಕೊಳ್ಳುತ್ತಾನೆ. ಒಬ್ಬ ವ್ಯಕ್ತಿಯು ನಾನು ಈ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ಆಲೋಚಿಸುವಾಗ ನಾನು ಎನ್ನುವುದು ದೇಹವನ್ನು ಕುರಿತ ಮಾತಲ್ಲ. ಆ ಮಾತು ದೇಹಕ್ಕಿಂತ ಹೆಚ್ಚಾದ ಏನೋ ಒಂದಕ್ಕೆ ಅಥವಾ ದೇಹದೊಳಗಿನ ಒಂದಕ್ಕೆ ಸಂಬಂಧಿಸಿದ್ದು. ಹೀಗಿರುತ್ತಾ ದೇಹಕ್ಕೆ ಅದರ ಯಥಾರೂಪದಲ್ಲಿ ಪ್ರವೃತ್ತಿಗಳಾಗಲಿ ಒಳ ಅರಿವುಗಳಾಗಲಿ ಇಲ್ಲ. ಪ್ರವೃತ್ತಿ ಹಾಗೂ ಅಂತಹ ಸ್ಫೂರ್ತಿಗಳು ದೇಹದೊಳಗಿನ ಆತ್ಮಕ್ಕೆ ಸೇರಿದವಾಗಿರುತ್ತವೆ. ಗಂಡಸರು ಹಾಗೂ ಹೆಂಗಸರ ದೇಹಗಳ ಪ್ರವೃತ್ತಿಗಳು ಅವರು ಮಿಲನವಾಗುವ ಹಾಗೆ ಮಾಡುತ್ತವೆ ಮತ್ತು ಈ ಮಿಲನವೇ ಶಿಶು ಜನನಕ್ಕೆ ಕಾರಣವೆಂದು ಪ್ರಾಪಂಚಿಕ ವಿಜ್ಞಾನಿಗಳು ಕೆಲವು ಸಲ ಹೇಳುತ್ತಾರೆ. ಆದರೆ ಸಾಂಖ್ಯ ದರ್ಶನದ ಪ್ರಕಾರ ಪುರುಷನು ಎಂದಿಗೂ ಅಬಾಧಿತನಾಗಿಯೇ ಇರುತ್ತಾನಾದ್ದರಿಂದ ಅವನು ಶಿಶುವಿಗೆ ಜನ್ಮ ನೀಡುವ ಪ್ರಶ್ನೆ ಎಲ್ಲಿ ಬರುತ್ತದೆ? ಹಾಲು ತನ್ನಂತೆ ತಾನೇ ಮೊಸರಾಗುವುದರ ಉದಾಹರಣೆಯನ್ನು ಲೋಕದ ವಿಜ್ಞಾನಿಗಳು ಆಗಾಗ ನೀಡುತ್ತಾರೆ. ಮೋಡಗಳಿಂದ ಸುರಿಯುವ ಸೋಸಿದ ನೀರು ಭೂಮಿಗೆ ಬಿದ್ದು ಬಗೆ ಬಗೆಯ ವೃಕ್ಷಗಳ ಹುಟ್ಟಿಗೆ ಇದು ಇಂಬು ನೀಡುತ್ತದೆ. ಅಷ್ಟೇ ಅಲ್ಲ, ಆ ನೀರು ನಾನಾ ಬಗೆಯ ರುಚಿಯ ಹಾಗೂ ಕಂಪಿನ ಹೂವು ಹಣ್ಣುಗಳಲ್ಲಿ ಸೇರಿಕೊಳ್ಳುತ್ತದೆ ಎನ್ನುವ ಉದಾಹರಣೆಯನ್ನು ಆಗಾಗ ನೀಡಲಾಗುತ್ತದೆ. ಆದ್ದರಿಂದ ಜಡವಸ್ತುವು ತನ್ನಂತೆಯೇ ಅನೇಕ ವಿಧದ ಭೌತಿಕ ವಸ್ತುಗಳನ್ನು ನಿರ್ಮಿಸುತ್ತದೆ ಎಂಬುದು ವಿಜ್ಞಾನಿಗಳ ಹೇಳಿಕೆ. ಈ ವಾದಕ್ಕೆ ಉತ್ತರವಾಗಿ ಪರಮೋನ್ನತ ಶಕ್ತಿಯೊಂದು ಬೇರೆ ಬೇರೆ ಬಗೆಯ ಜೀವಿಗಳನ್ನು ಬೇರೆ ಬೇರೆ ಬಗೆಯ ದೇಹಗಳಲ್ಲಿ ಇರಿಸುತ್ತದೆ ಎಂಬ ಬೃಹದಾರಣ್ಯಕ ಉಪನಿಷತ್ತಿನ ಸಾದೃಶ್ಯಗಳನ್ನು ಪುನರಪಿ ಕೊಡಬಹುದು. ಉನ್ನತ ಶಕ್ತಿಯೊಂದರ ಯಜಮಾನಿಕೆಯಲ್ಲಿ ಬೇರೆ 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 ಆತ್ಮಗಳು ತಮ್ಮ ಪೂರ್ವದ ಕಾರ್ಯಗಳ ಫಲವಾಗಿ ಮರಗಳು, ಪ್ರಾಣಿಗಳು, ಪಕ್ಷಿಗಳು ಅಥವಾ ಜಂತುಗಳೇ ಮುಂತಾದ ಬೇರೆ ಬೇರೆ ದೇಹಗಳನ್ನು ಪಡೆದುಕೊಳ್ಳುವ ಅವಕಾಶವನ್ನು ನೀಡಲಾಗುತ್ತದೆ. ಅವುಗಳ ಪ್ರವೃತ್ತಿಗಳು ಆಯಾ ಸಂದರ್ಭಕ್ಕೆ ಅನುಗುಣವಾಗಿಯೇ ಬೆಳೆಯುತ್ತವೆ. ಭಗವದ್ಗೀತೆಯಲ್ಲಿ 13.22 ಕೂಡ ಈ ಮಾತಿಗೆ ಇನ್ನಷ್ಟು ಪುಷ್ಟಿ ಒದಗಿಸುತ್ತದೆ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾ ಗುಣ ಕಾರಣಂ ಗುಣ ಸಂಗೋಸ್ಯ ಸದಸ್ಯೋದ್ಯೋನಿ ಜನ್ಮಸು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಕೃಷ್ಣ. ನೆಕ್ಸ್ಟ್ ಒಂದು ಪ್ಯಾರ ಓದಿ, ಒಂದೆರಡು ಪ್ಯಾರ ಓದ್ಬೋದು. ಯಾರು ಓದ್ತೀರಿ? ಒಂದು ನಿಮಿಷ. ಸ್ಟಾರ್ಟಿಂಗ್ ಗೀತಾ ಎಂ ಮಾತಾಜಿ ಓದಿ. ಮಾತಾಜಿ ನಾನು ಓದ್ಲಾ? ಲಕ್ಷ್ಮೀ ಬಿವಿ ಮಾತಾಜಿ ಓದ್ಲಿಲ್ಲ, ಓದ್ತೀನಿ ಮಾತಾಜಿ. ಹರೇ ಕೃಷ್ಣ. ಐಹಿಕ ಪ್ರಕೃತಿಯಲ್ಲಿ ಜೀವಿಯು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಹೀಗಾಗಲು ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಜೀವಿಯು ವಿವಿಧ ಜೀವ ಜಾತಿಗಳಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ನೋಡುತ್ತಾನೆ. ಆತ್ಮಕ್ಕೆ ವಿವಿಧ ಬಗೆಯ ದೇಹಗಳನ್ನು ನೀಡಲಾಗುತ್ತದೆ. ಉದಾಹರಣೆಗೆ, ಆತ್ಮಗಳಿಗೆ ಬಹು ಬಗೆಯ ದೇಹಗಳನ್ನು ನೀಡಲಾಗದೆ ಇರುತ್ತಿದ್ದರೆ ಪ್ರಕೃತಿಯು ಬಗೆ ಬಗೆಯ ಹೂ ಹಣ್ಣುಗಳನ್ನು ಉತ್ಪಾದಿಸಲಾಗುತ್ತಿರಲಿಲ್ಲ. ಪ್ರತಿಯೊಂದು ವರ್ಗಕ್ಕೆ ಸೇರಿದ ಮರವು ವಿಶಿಷ್ಟ ರೀತಿಯ ಹೂವು ಹಾಗೂ ಹಣ್ಣುಗಳನ್ನು ತಳೆಯುತ್ತದೆ. ಬೇರೆ ಬೇರೆ ವರ್ಗಗಳಿಗೆ ಸೇರಿದ ಜೀವಿಗಳಲ್ಲಿ ವ್ಯತ್ಯಾಸವಿಲ್ಲ ಎಂದೇನಲ್ಲ.
ಒಂದು ನಿರ್ದಿಷ್ಟ ಜಾತಿಗೆ ಸೇರಿದ ಮರವು ನಾನಾ ಬಣ್ಣದ ಹೂಗಳನ್ನು ಬಿಡುವುದಿಲ್ಲ ಅಥವಾ ಬೇರೆ ಬೇರೆ ರುಚಿಯ ಹಣ್ಣುಗಳನ್ನು ತಳೆಯುವುದಿಲ್ಲ. ಇಲ್ಲಿ ವಿಭಾಗಿಸಲಾದ ವರ್ಗಗಳಿವೆ. ಇದನ್ನು ನಾವು ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಮುಂತಾದ ಬೇರೆ ಬೇರೆ ಜೀವ ವರ್ಗಗಳಲ್ಲಿ ಕಾಣಬಹುದು. ಸೃಷ್ಟಿಯಲ್ಲಿ ಅಸಂಖ್ಯಾತ ಬಗೆಯ ಜೀವಿಗಳಿವೆ. ಆಯಾ ಪ್ರಾಣಿ ವರ್ಗದ ಬೇರೆ ಬೇರೆ ಪ್ರಕೃತಿ ಗುಣಗಳ ಪ್ರಕಾರ ಆ ಜೀವಿಗಳು ಐಹಿಕ ಜಗತ್ತಿನಲ್ಲಿ ಮಾಡುವ ಕಾರ್ಯ ಚಟುವಟಿಕೆಗಳು ಅವುಗಳಿಗೆ ಬೇರೆ ಬೇರೆ ಬಗೆಯಲ್ಲಿ ಬದುಕುವ ಅವಕಾಶವನ್ನು ನೀಡುತ್ತವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇನ್ನೊಂದು ಚಿಕ್ಕ ಪ್ಯಾರ ಸಾಕ ಸ್ಟಾಪ್ ಮಾಡೋಣ ಮಾತಾಜಿ? ಹರೇ ಕೃಷ್ಣ. ನಾಳೆಗೆ ಇನ್ನೂ ಉಂಟು, 2 ಪೇಜ್ ಅಷ್ಟು ಉಂಟು ಮಾತಾಜಿ. 2 ಅಲ್ಲ 3 4. ಓಕೆ, ನಾಳೆ ಕಂಟಿನ್ಯೂ ಮಾಡ್ಬೋದು ಮಾತಾಜಿ. ಮಾತಾಜಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಅಟೆಂಡೆನ್ಸ್ ಮಾತಾಜಿ, ಹಾಕಿದ್ದೀರಾ ಧನ್ಯವಾದಗಳು. ಎಲ್ಲರೂ? ಪಾರ್ವತಮ್ಮ ಹಾಕಿದ್ದೀವಿ ಮಾತಾಜಿ ಉಳಿದ್ರು. ಆರತಿ ಮಾತಾಜಿ ತೆಗೆಯುವುದಿಲ್ಲ, ಅವರೆಲ್ಲೇ ಡ್ಯೂಟಿಯಲ್ಲಿ ಇರ್ಬೇಕು. ಓಕೆ, ಪಾರ್ವತಮ್ಮ ಮಾತಾಜಿ ನಾಳೆ ಸ್ಟಾರ್ಟಿಂಗ್ ನೀವೇ ಓದ್ಬೇಕು. ಆಯ್ತು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಧನ್ಯವಾದ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಎಂಡ್ ಮಾಡ್ಲಾ ಮಾತಾಜಿ? ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ.